ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗಲೇ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಪುಣ್ಯೇಶ್ವರನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ತಿರುಗವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಎರಡನೆಯ ರಹಸ್ಯ, ದೇವಮಾತೆಯು ಸಂತ ಎಲಿಜಬೆತ್ ಅಮ್ಮರನ್ನು ಸಂಧಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ.
ಸ್ತ್ರೀಯರಲ್ಲಿರುವ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿರುವ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿರುವ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿರುವ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತರಿಗೂ ಸುತ್ತರಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗಲೂ ಈಗಲೂ ಯಾವಾಗಲೂ ಅನಂತರಕ್ಕೂ. ಆಮೆನ್. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮದೇ ನೈತಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಮೂರನೇ ರಹಸ್ಯ, ಯೇಸು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪುಣ್ಯ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪುಣ್ಯ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪುಣ್ಯ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಆಮೆನ್. ಮರಿಯ ಪ್ರಸಾದ ಪುಣ್ಯ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯ ಪ್ರಸಾದ ಪುಣ್ಯ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪುಣ್ಯ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಆಮೆನ್. ಮರಿಯ ಪ್ರಸಾದ ಪುಣ್ಯ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಆಮೆನ್. ಮರಿಯ ಪ್ರಸಾದ ಪುಣ್ಯ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯ ಆಮೆನ್. ಪ್ರಸಾದ ಪುಣ್ಯ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಆಮೆನ್. ಮರಿಯ ಪ್ರಸಾದ ಪುಣ್ಯ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗ ಈಗಲೇ ಯಾವಾಗಲೂ ಗಾಂತರಕ್ಕೂ. ಆಮೆನ್. ಒಣನೇಶ್ವರನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮದೇ ನೈತಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ನಾಲ್ಕನೇ ರಹಸ್ಯ, ಮರಿಯಮ್ಮನವರು ಯೇಸು ಬಾಲರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಒಪ್ಪಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ
ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾರೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾರೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾರೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾರೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾರೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾರೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾರೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾರೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾರೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾರೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಗಾಂತರಕ್ಕೂ. ಆಮೆನ್. ಓ ನನ್ನ ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯಿಂದ ತಿರುಗವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. 5ನೇ ರಹಸ್ಯ. 3 ದಿವಸ ಕಾಣದೆ ಹೋದ ಯೇಸು ಬಾಲರು ದೇವಾಲಯದಲ್ಲಿ ಮಾತಾಪಿತೃಗಳಿಗೆ ಸಿಕ್ಕಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾರೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾರೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾರೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾರೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾರೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು
ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೇವಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೇವಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೇವಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೇವಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೇವಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗ ಈಗಲೇ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮದೇ ನೆತ್ತರಕ್ಕಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ನಮೋ ರಾಣಿಯೇ, ದಯತಾಯಿ, ನಮೋ ಜೀವವೇ, ಮಾದರಿವೇ ಮತ್ತು ನಂಬಿಕೆ ಏವೇ ವಯಸ್ಸು ಮಕ್ಕಳಾದ ನಾವು ನಿಮಗೆ ಬೇಡುತ್ತೇವೆ. ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟ ಪ್ರಾಪಿಸುತ್ತಿದ್ದೇವೆ. ಆದ್ದರಿಂದ ನಮ್ಮ ಆಶ್ರಯವೇ, ನಿಮ್ಮ ಕಟಾಕ್ಷಗಳನ್ನು ನಮ್ಮ ಮೇಲಿಡಿರಿ ಮತ್ತು ದೇಶಾಂತರವಾಸದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನ ನೀಡಿರಿ. ದಯಾಪರಿಯೇ, ಪ್ರತಿಮೆಯ ಮಧುರ ಕನ್ಯಾ ಮರಿಯ, ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ಮಾತೆ ನಮಗಾಗಿ ಪ್ರಾರ್ಥಿಸಿರಿ.
ಆರೋಗ್ಯದಾತೆ ಪ್ರಾರ್ಥನೆ ಆಲಿಸು ಎಮ್ಮನು ಹರಸು ಧೈರ್ಯದಿ ಬೇಡವಮ್ಮ ಧೈರ್ಯದಿ ಬೇಡವಮ್ಮ ಧೈರ್ಯದಿ ಬೇಡವಮ್ಮ ಹರಿಹರದ ಆರೋಗ್ಯ ಮಾತೆಯೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಹರಿಹರದ ಆರೋಗ್ಯ ಮಾತೆಯೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಹರಿಹರದ ಆರೋಗ್ಯ ಮಾತೆಯೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಮಹಾಮರುಕವುಳ್ಳ ತಾಯೇ, ನಿಮ್ಮನ್ನು ಆಶ್ರಯಿಸಿದವರು ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರೂ ನಿರಾಶರಾಗಲಿಲ್ಲ. ನಿಮ್ಮ ಆಸರೆಯನ್ನು ಕಳೆದುಕೊಂಡ ಒಂದು ನಿದರ್ಶನವು ಈ ಭೂಲೋಕದಲ್ಲಿಲ್ಲ. ಕನ್ಯೆಯರಲ್ಲಿ ಅತಿ ಶ್ರೇಷ್ಠರೇ, ಇಂಥ ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣಕ್ಕೆ ಬಂದಿರುತ್ತೇವೆ. ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ. ಅನಂತ ವಾರ್ತೆಯ ಮಾತೆ, ನಮ್ಮ ಮೊರೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹ ತೋರಿತಾಯೇ. ಆಮೆನ್. ಕೃತಜ್ಞತಾರ್ಪಣೆ. ಹರಿಹರ ಮಾತೆ ಕನ್ಯಾಮರಿಯಮ್ಮನವರೇ, ಅನಾದಿ ಅನಂತ ದೇವರು ನೇಮಿಸಿದ ನಿರ್ದಿಷ್ಟ ಸಮಯದಲ್ಲಿ ಅವರ ಅನಂತ ವಾರ್ತೆಯನ್ನು ನೀವು ಸ್ವೀಕರಿಸಿದಿರಿ. ಆ ವಾರ್ತೆಯನ್ನು ಗರ್ಭದಲ್ಲಿ ಧರಿಸಿದ ನೀವು ಯೇಸುಸ್ವಾಮಿಯನ್ನು ಮಾನವ ಜನಾಂಗಕ್ಕೆ ರಕ್ಷಕರನ್ನಾಗಿ ದಯಪಾಲಿಸಿದಿರಿ. ಪರಮತ್ರಿತ್ವದ ಮಹಿಮೆಯಾದ ಕನ್ನಿಕಾ ಮಾತೆಯೇ, ಸಮಸ್ತ ಲೋಕದ ಅಭಿನಂದನೆಗೆ ನೀವು ಪಾತ್ರರ ಅಮರ ಕನ್ನಿಕೆ. ನಿಮ್ಮ ಸನ್ನಿಧಿಯಲ್ಲಿ ನೆರೆದಿರುವ ಭಕ್ತರ ಹೃದಯಾಳದ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿರಿ. ಸರ್ವಶಕ್ತ ದೇವರ ಅಪೂರ್ವ ವರದಾನಗಳ ಗಣಿಯಾದ ದೇವರ ತಾಯಿ, ಲೋಕದ ಬೆಳಕಾದ ಪ್ರಭು ಕ್ರಿಸ್ತರನ್ನು ನಿಮ್ಮ ಸಜೀವ ಶರೀರದಲ್ಲಿ ಹೊತ್ತು ನಮಗಿತ್ತ ಮಾತೆಯೇ, ನಿಮ್ಮ ಅಮಲೋದ್ಭವವನ್ನು ಕೊಂಡಾಡುತ್ತಾ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಪರಮತ್ರಿತ್ವದ ಗೌರವವು, ದೇವದೂತ ಗಣಗಳ ಆನಂದವು, ಇಡೀ ಮಾನವ ಜನಾಂಗದ ಮಹಿಮೆಯೂ ಆದ ಮರಿಯಮ್ಮನವರೇ, ನಿಮ್ಮ ಪ್ರತ್ಯಕ್ಷತೆ ಮತ್ತು ಮಧ್ಯಸ್ಥಿಕೆಯಿಂದ ನಮಗೆ ಮುಕ್ತಿ ಮಾರ್ಗವನ್ನು ತೋರುವ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ನಿಮ್ಮ ಉದರದಲ್ಲಿ ಜನಿಸಿದ ಪ್ರಭು ಯೇಸುವನ್ನು ನಿಕಟವಾಗಿ ಅನುಸರಿಸಿದ ಪಾಪರಹಿತ ಪುಣ್ಯರೂಪಿ ಪರಿಶುದ್ಧ ಕನ್ನಿಕೆ, ಪ್ರಭು ಕ್ರಿಸ್ತರ ವಚನವನ್ನು ಆಲಿಸಿ ಪಾಲಿಸಲು ನಮಗೆ ಮಾದರಿಯಾದ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರದ ಆರೋಗ್ಯ ಮಾತೆಯ ಮೂಲಕ ಪಡೆದುಕೊಂಡಂತಹ ವರದಾನಗಳಿಗಾಗಿ ನಾವು ಮೌನವಾಗಿ ಕೃತಜ್ಞತೆಯನ್ನು ಸಮರ್ಪಿಸೋಣ. ಸರ್ವಶಕ್ತರು ಸದಾ ಜೀವಿಸುವ ದೇವರೇ, ನಿಮ್ಮ ಪುತ್ರ ಯೇಸುಕ್ರಿಸ್ತರ ತಾಯಿಯಾದ ಆರೋಗ್ಯ ಮಾತೆಯನ್ನು ಅಮಲೋದ್ಭವಿಯನ್ನಾಗಿ ಸೃಷ್ಟಿಸಿ ಪಾಪರಹಿತರನ್ನಾಗಿ ಕಾಪಾಡಿ ದೇಹಾತ್ಮದೊಡನೆ ಸ್ವರ್ಗಕ್ಕೆ ಸ್ವೀಕರಿಸಿದಿರಿ. ಈ ಮಹಾಮಾತೆಯ ಸದ್ಗುಣಗಳನ್ನು ಕೊಂಡಾಡುತ್ತಿರುವ ನಮಗೂ ಅಗತ್ಯ ಕೃಪಾವರಗಳನ್ನು ನಿಮ್ಮ ಕುಮಾರರು ವಾಗ್ದಾನಿಸಿದ ಸ್ವರ್ಗ ಸಾಮ್ರಾಜ್ಯವನ್ನು ಅನುಗ್ರಹಿಸಿರಿ. ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ನಿಮ್ಮ ಪುತ್ರರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೀನ ಕೋರಿಕೆಗಳು. ಹರಿಹರ ಆರೋಗ್ಯ ಮಾತೆಯೇ, ನಿಮ್ಮನ್ನು ನಮ್ಮ ತಾಯಿ ಎಂದು ಪಾಲಕಿ ಎಂದು ಗೌರವಿಸುತ್ತೇವೆ. ನೀವು ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿರುವುದನ್ನು ನಮ್ಮ ಕಷ್ಟ, ಸಂಕಟ, ಕೊರತೆ, ಕೋರಿಕೆಗಳನ್ನು ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸುತ್ತೇವೆ. ನಿಮ್ಮಲ್ಲಿ ನಮಗಿರುವ ಅಪಾರ ನಂಬಿಕೆಯ ದೆಸೆಯಿಂದ ನಿಮ್ಮ ಪಾದಪೀಠಕ್ಕೆ ಚಿಕ್ಕ ಮಕ್ಕಳಂತೆ ಬಂದು ಸೇರಿದ್ದೇವೆ. ಮಾತೃವಾತ್ಸಲ್ಯದಿಂದ ನಮ್ಮ ಭಿನ್ನಗಳನ್ನು ಈಡೇರಿಸಿ ಆಶೀರ್ವದಿಸಿರಿ ತಾಯೇ. ಹರಿಹರ ಮಾತೆ ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆ ನಮ್ಮ ವಿಶ್ವಗುರುಗಳನ್ನು, ಧರ್ಮಾಧ್ಯಕ್ಷರನ್ನು, ಧಾರ್ಮಿಕ ಗುರು ಧರ್ಮ ಭಗಿನಿಯರನ್ನು ಆಶೀರ್ವದಿಸಿ ಅವರನ್ನು ಕ್ರಿಸ್ತನ ನಿಜ ಸಾಕ್ಷಿಗಳನ್ನಾಗಿ ಪರಿವರ್ತಿಸಬೇಕೆಂದು
ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆ ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಿಮ್ಮ ಮೇಲೆ ದೃಢ ವಿಶ್ವಾಸವನ್ನಿಟ್ಟು ನಿಮ್ಮ ಸನಿಹಕ್ಕೆ ಬಂದಿರುವ ಭಕ್ತರ ಕುಟುಂಬಗಳಿಗೆ ದೈಹಿಕ ಮಾನಸಿಕ ಆರೋಗ್ಯ, ಜೀವನದಲ್ಲಿ ಆನಂದ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆ ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆ, ನಮ್ಮ ಕುಟುಂಬಗಳಿರುವ ಮಕ್ಕಳು ಮತ್ತು ಯುವ ಜನರು ತಮ್ಮ ವಿದ್ಯಾಭ್ಯಾಸ ತರಬೇತಿಯ ಜೊತೆಗೆ ಧಾರ್ಮಿಕತೆಯಲ್ಲೂ ಬೆಳೆಯುತ್ತಾ ತಮ್ಮ ಕುಟುಂಬಗಳಿಗೂ ಧರ್ಮ ಕೇಂದ್ರಗಳಿಗೂ ಮಂಗಳ ಜ್ಯೋತಿಗಳಾಗುವಂತೆ ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆ ನಮ್ಮ ಮೊರೆಯನ್ನು ಆಲಿಸಿರಿ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ದೀನ ಕೋರಿಕೆಗಳನ್ನು ಹರಿಹರದ ಆರೋಗ್ಯ ಮಾತೆಯ ಮುಖಾಂತರ ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸಿದ್ದೇವೆ. ಅಗತ್ಯವಾದುದು ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಅನುಗ್ರಹಿಸಿರಿ. ನಾವು ಮರಿಯಮ್ಮನವರಂತೆ ನಿಮ್ಮ ಕೃಪಾವರವನ್ನು ನೆಚ್ಚಿಕೊಂಡು ಬಾಳುವಂಥ ಹೃದಯವನ್ನು ರೂಪಿಸಿರಿ. ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಅಮ್ಮ ಕರುಣೆಯ ತೋರಮ್ಮ, ಅಮ್ಮ ಅಮ್ಮ ಆರೋಗ್ಯ ನೀಡಮ್ಮ, ಆರೋಗ್ಯ ನೀಡಮ್ಮ, ರಕ್ಷಕ ಯೇಸುಗೆ ನೀನೇ ಅಮ್ಮ, ಭಕ್ತರ ಪೋಷಕಿ ನೀನೇ ಅಮ್ಮ, ರಕ್ಷಕ ಯೇಸುಗೆ ನೀನೇ ಅಮ್ಮ, ಭಕ್ತರ ಪೋಷಕಿ ನೀನೇ ಅಮ್ಮ, ಪರಲೋಕಕ್ಕೆ ಮಾನವ ಕೋಟಿಗೆ ನೀನೇ ಅಮ್ಮ, ಮರಿಯಮ್ಮ ನೀನೇ ಅಮ್ಮ, ಮರಿಯಮ್ಮ ಅಮ್ಮ ಕರುಣೆಯ ತೋರಮ್ಮ, ಅಮ್ಮ ಅಮ್ಮ ಆರೋಗ್ಯ ನೀಡಮ್ಮ, ಆರೋಗ್ಯ ನೀಡಮ್ಮ. ನವೇನ ಪ್ರಾರ್ಥನೆ. ಮಹಾಪರಿಶುದ್ಧ ಮರಿಯಮ್ಮನವರೇ, ನಿರ್ಮಲ ಕನ್ನಿಕೆ, ನಮ್ಮ ಆರೋಗ್ಯ ಮಾತೆ, ನಮ್ಮನ್ನು ನಾವು ಒಡತಿಯನ್ನಾಗಿ ಗೌರವಿಸುತ್ತೇವೆ. ಈ ಪುಣ್ಯಕ್ಷೇತ್ರದಲ್ಲಿ ನೀವು ಮಾಡುತ್ತಿರುವ ಅಸಂಖ್ಯಾತ ಉಪಕಾರಗಳಿಗಾಗಿ ನಿಮ್ಮನ್ನು ವಂದಿಸುತ್ತೇವೆ. ನಿಮ್ಮ ಸನ್ನಿಧಿಗೆ ಬರುವ ಪ್ರತಿಯೊಬ್ಬರನ್ನು ನೀವು ಪರಿಪಾಲಿಸುತ್ತೇವೆ. ಆದ್ದರಿಂದ ನಿಮ್ಮನ್ನು ನಮಿಸುತ್ತೇವೆ. ಮಾತೆ ಮರಿಯಮ್ಮನವರೇ, ನಿಮ್ಮ ಅದ್ಭುತ ರೂಪ ನಮ್ಮ ಕಣ್ಣಿಗೆ ಕಟ್ಟಿದಂತಿದೆ. ನಿಮ್ಮ ಸ್ವರೂಪವನ್ನು ಗೌರವಿಸುತ್ತಿರುವ ನಾವು ನಿಮ್ಮ ಮಕ್ಕಳಂತಿದ್ದೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರನ್ನು ಅನುಸರಿಸುತ್ತಿದ್ದೇವೆ. ದಿವ್ಯ ಸಂಸ್ಕಾರಗಳನ್ನು ಸ್ವೀಕರಿಸುತ್ತಾ ಪ್ರಾರ್ಥನೆಯ ಮೂಲಕ ಪಾವನತೆಯ ಮಾರ್ಗ ನಡೆಯುತ್ತಿದ್ದೇವೆ. ಹರಿಹರದ ಆರೋಗ್ಯ ಮಾತೆ, ನಮ್ಮ ರಾಣಿ, ನಿಮ್ಮ ಕರುಣೆಯನ್ನು ಈ ಊರಿನ ಮೇಲೆ ಎಲ್ಲ ಭಕ್ತ ವಿಶ್ವಾಸಿಗಳ ಮೇಲೂ ಹರಸಿರಿ. ಸೋದರತ್ವ ಸೌಹಾರ್ದವನ್ನು ನಮ್ಮಲ್ಲಿ ಬೇರೂರಿಸಿರಿ. ರೋಗಿಗಳನ್ನು ಬೇನೆ ಪಡುತ್ತಿರುವವರನ್ನು ಕಟಾಕ್ಷಿಸಿರಿ. ದುಃಖಿತರ ಕಣ್ಣೀರನ್ನು ಒರೆಸಿರಿ. ಮಕ್ಕಳು ಯುವ ಜನರನ್ನು ಪುಣ್ಯ ಮಾರ್ಗದಲ್ಲಿ ನಡೆಸಿರಿ. ನಮ್ಮ ಕುಟುಂಬಗಳನ್ನು ಪರಸ್ಪರ ಪ್ರೀತಿಯಲ್ಲಿ ನೆಲೆಗೊಳಿಸಿರಿ. ಎಲ್ಲ ಅಪಾಯ, ಅವಘಡ, ರೋಗ ರುಜಿನ, ಶತ್ರು ಬಾಧೆಯಿಂದ ಸಂರಕ್ಷಿಸಿರಿ. ಸರ್ವಶಕ್ತ ದೇವರ ದೀನ ಸೇವಕಿಯಾದ ಮರಿಯಮ್ಮನವರೇ, ನೀವು ದೇವರ ವಾಕ್ಯವನ್ನು ಶಿರವಾಗಿ ಸ್ವೀಕರಿಸಿದಿರಿ. ನಾವು ಅದನ್ನು ವಿಧೇಯತೆಯಿಂದ ಅಂಗೀಕರಿಸಿ ನಮ್ಮ ಬಾಳಿನಲ್ಲಿ ಪಾಲಿಸುವಂತೆ ಅನುಗ್ರಹಿಸಿರಿ. ನಮ್ಮ ಕ್ರೈಸ್ತ ವಿಶ್ವಾಸ ಬಾಹ್ಯ ಆಚರಣೆಗೆ ಮಾತ್ರ ಸೀಮಿತವಾಗದೆ ದೇವರ ಚಿತ್ತವನ್ನು ಅಕ್ಷರಶಃ ನೆರವೇರಿಸುವಂತೆ ಕ್ರಿಯಾತ್ಮಕವಾಗಲಿ. ಇಹಲೋಕದ ಯಾತ್ರೆಯ ನಂತರ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ದಯಪಾಲಿಸಿರಿ. ಅವರಿಗೆ ಸ್ತುತಿ, ಸ್ತೋತ್ರ, ಘನತೆ, ಮಹಿಮೆ ಯುಗ ಯುಗಾಂತರಕ್ಕೂ ಲಭಿಸಲಿ. ವ್ಯಾಧಿಸ್ಥರಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ನಮ್ಮ ಆರೋಗ್ಯಕ್ಕಾಗಿಯೂ ಅನಾರೋಗ್ಯದಲ್ಲಿರುವಂಥ ನಮ್ಮ ಕುಟುಂಬಸ್ಥರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಪಾದಯಾತ್ರೆಯನ್ನು ಮಾಡಿಕೊಂಡು ಬರ್ತಾ ಇರುವಂಥ ಎಲ್ಲ ಯಾತ್ರಾರ್ಥಿಗಳು ಸುರಕ್ಷಿತವಾಗಿ ಹರಿಹರವನ್ನು ಸೇರುವಂತೆ ಆಗಲಿ. ಅದೇ ರೀತಿಯಲ್ಲಿ ವಿವಿಧ ಕಡೆಯಿಂದ
ಜಾತ್ರಾ ಮಹೋತ್ಸವಕ್ಕಾಗಿ ಇಲ್ಲಿಗೆ ಬರ್ತಾ ಇರುವಂಥವರಿಗೆ ಆರೋಗ್ಯವನ್ನು ಆ ತಾಯಿ ಕರುಣಿಸಲಿ. ಹಾಗೂ ಡಿವೈನ್ ವರ್ಡ್ ಟಿ ವಿ ಚಾನಲ್ನ ಮೂಲಕ, ಹರಿಹರ ಮಾತೆ ಯೂಟ್ಯೂಬ್ ಚಾನಲ್ನ ಮೂಲಕ ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರುವಂಥವರು, ನವೇನ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಾ ಇರುವಂಥವರು ಅನುಗ್ರಹ, ಆಶೀರ್ವಾದ, ಆರೋಗ್ಯವನ್ನು ಪಡೆದುಕೊಳ್ಳುವಂತಾಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಹೇಳೋಣ. ಹರಿಹರ ಆರೋಗ್ಯ ಮಾತೆ, ನಾವು ನಿಮ್ಮ ಆಶ್ರಯ ಕೋರುತ್ತಾ ನಿಮ್ಮ ಮಕ್ಕಳಂತೆ ಈ ಪುಣ್ಯ ಕ್ಷೇತ್ರದಲ್ಲಿ ಒಂದೇ ಕುಟುಂಬವಾಗಿ ಒಂದುಗೂಡಿದ್ದೇವೆ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವನ್ನಿಟ್ಟು ನಿಮ್ಮ ಮಧ್ಯಸ್ಥಿಕೆಯನ್ನು ಕೋರಿ ಬಂದಿರುವ ಈ ಭಕ್ತರನ್ನು ಕಟಾಕ್ಷಿಸಿ, ಜನ್ಮ ಪಾಪದ ಪರಿಣಾಮವಾಗಿ ದೈಹಿಕ ರೋಗ ರುಜಿನ, ಮಾನಸಿಕ ಅಸ್ವಸ್ಥತೆ ಮತ್ತು ಆತ್ಮಿಕ ಪಾಪದಿಂದ ಬಳಲಿದ್ದೇವೆ. ನಮ್ಮ ದೈಹಿಕ ಮತ್ತು ಆತ್ಮಿಕ ಬವಣೆ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡಿದೆ. ಪಾಪಿಗಳ ಪಾಲಕಿಯಾಗಿರುವ ಮರಿಯಮ್ಮನವರೇ, ನಾವು ನಿಮ್ಮ ಮೊರೆ ಹೊಕ್ಕಿದ್ದೇವೆ. ನಿಮ್ಮ ಶಕ್ತಿಯುತ ಮಧ್ಯಸ್ಥಿಕೆಯಿಂದ ಮತ್ತು ಮಾತೃ ಕಾಳಜಿಯಿಂದ ಪುನೀತರು ಸ್ವಸ್ಥರು ಆಗುವ ನಂಬಿಕೆಯನ್ನು ಹೊಂದಿದ್ದೇವೆ. ನಮ್ಮ ದೀನ ಬೇಡಿಕೆಯನ್ನು ನಿಮ್ಮ ಪುತ್ರರ ಸಮ್ಮುಖದಲ್ಲಿ ನಿವೇದಿಸಿ ನಮ್ಮನ್ನು ಸ್ವಸ್ಥರು, ಕೃಪಾಭರಿತರು ಆಗುವಂತೆ ಮಾಡಿರೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಯೇ, ಹರಿಹರ ಮಾತೆಯೇ, ಹರಿಹರ ಮಾತೆಯೇ. ದಯವಿಟ್ಟು ಕುಳಿತುಕೊಳ್ಳಿರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಬಲಿಪೂಜೆ ಆರಂಭವಾಗ್ತಾ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ನಾವಿರುವಂತಹ ಈ ಸ್ಥಳ ಅತಿ ಪವಿತ್ರವಾದಂಥದ್ದು. ಯೇಸುವಿನ ತಾಯಿ ಮರಿಯಮ್ಮನವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ತನ್ನ ದರ್ಶನಕ್ಕಾಗಿ ಆಯ್ಕೆ ಮಾಡಿಕೊಂಡಂತಹ ಸ್ಥಳ ಇದಾಗಿದೆ. ಈ ಸ್ಥಳದಲ್ಲಿ ನಾವು ಇಂದು ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರಬೇಕಾದರೆ ಆ ತಾಯಿಯ ಒಂದು ದಿವ್ಯ ಅನುಭವ ನಮಗೂ ಕೂಡ ಆಗುವಂತಾಗಲಿ ಎಂದು ಪ್ರಾರ್ಥಿಸ್ತಾ, ನೀವು ನೀಡಿರುವಂತಹ ನಿಮ್ಮ ಕೋರಿಕೆಗಳನ್ನು ಪ್ರಭುವಿನ ಪಾದಕ್ಕೆ ಅರ್ಪಿಸಿ ನಾವು ಬೇಡಿಕೊಳ್ಳುತ್ತೇವೆ. ಪೂಜಾ ಕೋರಿಕೆಗಳನ್ನು ನೀವು ನೀಡಿದ್ದೀರಾ, ಅವುಗಳನ್ನು ಪ್ರಭುವಿನ ಪಾದಕ್ಕೆ ಅರ್ಪಿಸಿ ಪ್ರಾರ್ಥಿಸ್ತೇವೆ. ಇವತ್ತು ಇಲ್ಲಿಗೆ ಆಗಮಿಸಿ ನಮಗಾಗಿ ಬಲಿಪೂಜೆಯನ್ನು ಸಮರ್ಪಿಸಿ ಪ್ರಾರ್ಥಿಸ್ತಾ ಇರುವಂಥವರು ಒಂದನೆಯ ಸ್ವಾಮಿ ವಿನಯ್ ಕುಮಾರ್ ಇವರು ಚಿಕ್ಕಮಗಳೂರು ಧರ್ಮಕ್ಷೇತ್ರಕ್ಕೆ ಸೇರಿದ ಚಿಕ್ಕರಾಗಿದ್ದಾರೆ. ದೇವರ ಒಂದು ಅನುಗ್ರಹದ ಸಹಾಯದಿಂದ ವರದಾನ, ಆಶೀರ್ವಾದ ಲಭಿಸುವಂತಾಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಹರಿಹರದ ಮಾತೆ, ನೊಂದವರಿಗೆ ಭರವಸೆಯ ಕಿರಣ, ನಮ್ಮ ಬಾಳಿಗೆ ನಿತ್ಯ ಪ್ರೇರಣ ಎಂಬ ಸಿಂಚನೆಯೊಂದಿಗೆ ಇಂದಿನ ದೈವವಾಕ್ಯವಾದ ಅರ್ಥವನ್ನು ಗ್ರಹಿಸಿ ಬಾಳಿಗೆ ಅನ್ವಯಿಸಲು ಪ್ರಯತ್ನಿಸೋಣ. ಮಾತೆ ಮರಿಯಳು ಜೀವನದಲ್ಲಿ ಕಣ್ಣೀರ ಧಾರೆಯ ವಿವರಗಳು ಹೆಚ್ಚು ಬಿಂಬಿತವಾಗಿವೆ. ವ್ಯಾಕುಲ ವಿಚಾರಗಳು ಪ್ರಸ್ತಾಪಿಸಲಾದ ಹಿನ್ನೆಲೆ ಗಮನಿಸಿದರೆ ಕಷ್ಟ ದುಃಖಗಳು ಮಾನವನ ಜೀವನದಲ್ಲಿ ಅವಿಭಾಜ್ಯ ಅಂಗ ಆಗಿರುತ್ತದೆ. ದುಃಖಕರ ಸನ್ನಿವೇಶನದಲ್ಲೂ ಏನೋ ಒಂದು ದೇವಿ ಸಂದೇಶವಿದೆ. ಅದು ಮಾನವನ ಉನ್ನತಿಗೋಸ್ಕರವೇ ಬದುಕಿನ ವೇಳಾಪಟ್ಟಿಯಲ್ಲಿ ನಿಯೋಜಿತವಾಗಿದೆ. ಏರುಮೆಟ್ಟಲೆ ಹೊರತು ತಡೆಗೊಡೆಯಲ್ಲ ಎಂಬ ಸತ್ಯವನ್ನು ಅರಿತು ದೃಢ ಮನಸ್ಸಿನಿಂದ ಬದುಕಿನ ಪ್ರಯಾಣವನ್ನು ಮುಂದುವರಿಸುವಂತಾಗಲಿ ಎಂದು ಪ್ರಾರ್ಥಿಸುತ್ತಾ ದಿವ್ಯ ಬಲಿಪೂಜೆಗೆ ಸಿದ್ಧರಾಗೋಣ. ಪೂರ್ಣ ಹೃದಯದಿ ಬಂದಿರಿ
ಸತ್ಯವು ನೀನು, ಮುಕ್ತಿಯ ಜ್ಯೋತಿಯು ನೀನು. ಸನ್ಮಾರ್ಗ ತೋರಿಸು, ಸತ್ಯದಿ ನಡೆಸು, ಸನ್ಮಾರ್ಗ ತೋರಿಸು, ಸತ್ಯದಿ ನಡೆಸು. ನನಗೆ ಆದರ್ಶ ನೀ ಗುರುವೇ, ನನಗೆ ಆದರ್ಶ ನೀ ಗುರುವೇ. ಆಲಯ ನನ್ನನ್ನು ಕರೆದಿರಿ, ಪೂರ್ಣ ಹೃದಯದಿ ಬಂದಿರಿ. ದರ್ಶನ ನೀಡು ಹೇ ಪ್ರಭು, ನಾನು ಮನವೆಲ್ಲವ ನಿನಗೆ ಅರ್ಪಿತೆ, ನಾನು ಮನವೆಲ್ಲವ ನಿನಗೆ ಅರ್ಪಿತೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ತಂದೆ ದೇವರ ಪ್ರೀತಿಯು, ಪಾವನಾತ್ಮರ ನ್ಯೂನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಭಗವಾನ್ ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರರೇ ಪ್ರೀತಿಯ ಮಕ್ಕಳೇ, ಮಾತೆಯ ಭರವಸೆ. ಮಾತೆಯು ನೊಂದವರಿಗೆ ಭರವಸೆಯ ಕಿರಣ, ಅದುವೇ ಬಾಳಿಗೆ ನಿತ್ಯ ಪ್ರೇರಣ ಎನ್ನುವ ವಿಷಯದ ಮೇಲೆ ನಾವು ಈ ದಿನ ಈ ದಿವ್ಯ ಬಲಿ ಪೂಜೆಯಲ್ಲಿ ಧ್ಯಾನಿಸಲಿದ್ದೇವೆ. ನಾವೆಲ್ಲರೂ ಮಾತೆಯ ದರ್ಶನಕ್ಕಾಗಿ, ಮಾತೆಯ ಸನಿಹ ಬಯಸಿ ಈ ದರ್ಶನ ದೇಗುಲದಲ್ಲಿ ಸೇರಿದ್ದೇವೆ. ಕಲ್ವಾರಿ ಬಲಿಯಲ್ಲಿ ಒಂದಾಗಲು, ಪಾಲ್ಗೊಳ್ಳಲು, ಪ್ರಭು ಯೇಸುವನ್ನು ಸ್ವೀಕರಿಸಲು ಇಲ್ಲಿ ನೆರೆದಿದ್ದೇವೆ. ಮಾತೆ ಮರಿಯಳು ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 39ರಲ್ಲಿ ಮಾತೆಯು ತ್ವರೆಯಾಗಿ ಜುದೇಯ ಪ್ರಾಂತ್ಯಕ್ಕೆ ಹೊರಟಳು ಎಂಬ ವಾಕ್ಯವನ್ನು ಕೇಳುತ್ತೇವೆ. ಮಾತೆ ಮರಿಯಳು ಎಲಿಜಬೇತಳಿಗೆ ದೇವರು ಮಾಡಿದ ಮಹತ್ ಕಾರ್ಯವನ್ನ ನೋಡಲು, ಅದನ್ನು ಕಾಣಲು, ಅನುಭವಿಸಲು ತ್ವರೆಯಾಗಿ ಜುದೇಯ ಪ್ರಾಂತ್ಯಕ್ಕೆ ಹೊರಡುತ್ತಾಳೆ. ಆ ಭರವಸೆ ಎಲಿಜಬೇತಳಿಗೆ ಸಿಕ್ಕಿದ್ದು ಪವಿತ್ರಾತ್ಮ ಪ್ರೇರಣೆಯಿಂದ, ದೇವರಿಂದ. ಆ ಭರವಸೆಯನ್ನ ನೋಡಲು, ಆ ಭರವಸೆಯನ್ನ ಅನುಭವಿಸಲು ಮಾತೆ ಮರಿಯಳು ತ್ವರೆಯಾಗಿ ಅಲ್ಲಿಗೆ ಹೋಗುತ್ತಾಳೆ. ಈ ದಿವ್ಯ ಬಲಿ ಪೂಜೆಯಲ್ಲಿ ಬಂದಿರುವ ನಾವೆಲ್ಲರೂ ನಮ್ಮ ಕೋರಿಕೆಗಳನ್ನು, ಬೇಡಿಕೆಗಳನ್ನು ಮಾತೆಯ ಸನಿಹದಲ್ಲಿರಿಸಿ, ಮಾತೆಯ ಶಕ್ತಿಶಾಲಿ ಮಧ್ಯಸ್ಥಿಕೆಯ ಭಿನ್ನಗಳಿಗೆ ಒಪ್ಪಿಸಿ, ಆಕೆ ನಮ್ಮ ಬದುಕಿಗೆ, ಬಾಳಿಗೆ ಭರವಸೆಯ ಕಿರಣವಾಗಿದ್ದಾಳೆ. ಆಕೆಯ ಪ್ರಾರ್ಥನೆ ಅದ್ಭುತಗಳು, ಪವಾಡಗಳು ನಮ್ಮ ಬದುಕಲ್ಲಿ ಮಾಡುವಂಥದ್ದೇ. ಅದಕ್ಕಾಗಿ ಪ್ರಾರ್ಥಿಸೋಣ. ಈ ದಿವ್ಯ ಬಲಿ ಪೂಜೆಯಲ್ಲಿ ನಮ್ಮನ್ನೇ ಮಾತೆಗೆ ಸಮರ್ಪಿಸಿ ಈ ದಿವ್ಯ ಬಲಿಯಲ್ಲಿ ಒಂದಾಗಿ ಪ್ರಭು ಯೇಸುವಿನ ಆಶೀರ್ವಾದ, ಅನುಗ್ರಹ, ಕೃಪಾಶೀರ್ವಾದ ಪಡೆಯೋಣ. ಈ ದಿವ್ಯ ಬಲಿಯನ್ನು ಯೋಗ್ಯವಾದ ರೀತಿಯಲ್ಲಿ ಆಚರಿಸಲು ಮಾಡಿರುವಂತಹ ತಪ್ಪುಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಕ್ಷಮೆಯನ್ನ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ
ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಸುಮನಸ್ಕರಿಗೆ
ಹೋದರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು ಆಮೆನ್ ಆಮೆನ್ ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿ ವಿಶೇಷವಾಗಿ ಮಾತೆಯ ಶಕ್ತಿಶಾಲಿ ಭಿನ್ನಗಳಿಗೆ ನಮ್ಮನ್ನೇ ಸಮರ್ಪಿಸೋಣ. ದೇವರೇ, ಅತಿ ಪರಿಶುದ್ಧ ಕನ್ಯಾ ಮರಿಯಮ್ಮನವರ ಮಹಿಮಾಭರಿತ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಆಕೆಯ ಭಿನ್ನಾದ ಮೂಲಕ ನಿಮ್ಮ ಕೃಪಾವರದ ಸಂಪೂರ್ಣತೆಯಿಂದ ನಾವು ಪಡೆಯಲು ಅರ್ಹರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಹಾಯಸ್ಥ ಎಂದರೆ ದೇವರ ಸುಮ್ಮನಸ್ಸು, ಮಾನವನ ಸುಕೃತ್ಯದಲ್ಲಿ ಪ್ರಕಟಗೊಳ್ಳುವುದು. ದೇವರ ಮನಸ್ಸು ಪ್ರತ್ಯಕ್ಷ ಕಾಣಲು ಮಾನವನು ತನ್ನ ತನುಮನ ನೀಡುವುದೇ ಅವನಿಗೆ ದೊಡ್ಡ ಸೌಭಾಗ್ಯ. ದೈವಿ ಕಾರ್ಯ ಮಾನವನ ಸೇವಾ ಕಾರ್ಯದಲ್ಲಿ ಅಭಿವ್ಯಕ್ತಿಗೊಳ್ಳುವಂತಾಗಲೆಂದು ಪ್ರಾರ್ಥಿಸುತ್ತಾ ಈ ಮೊದಲನೇ ವಾಚನ ಭಕ್ತಿಯಿಂದ ಆಲಿಸೋಣ. ಧರ್ಮೋಪದೇಶ ಕಾಂಡದಿಂದ ವಾಚನ. ನಿಮ್ಮ ದೇವರಾದ ಸರ್ವೇಶ್ವರ ನಿಮಗೆ ಕೊಡುವ ನಾಡಿನ ಯಾವ ಊರಲ್ಲಿಯಾದರೂ ಸ್ವದೇಶವನಾದ ಬಡವನು ಇದ್ದರೆ ನೀವು ಆ ಬಡ ಸಹೋದರನ ಬಗ್ಗೆ ಮನಸ್ಸನ್ನು ಕಠಿಣ ಮಾಡಿಕೊಳ್ಳಬೇಡಿ, ಅವನಿಗೆ ಸಹಾಯ ಮಾಡದೆ ಇರಬೇಡಿ. ನೀವು ಕೈದೆರೆದು ಅವನಿಗೆ ಅಗತ್ಯವಾಗಿ ಬೇಕಾದುದನ್ನು ಕೊಟ್ಟು ಸಹಾಯ ಮಾಡಬೇಕು. ಬಿಡುಗಡೆಯಾಗುವ 7ನೇ ವರ್ಷ ಸಮೀಪಿಸಿ ಬಿಟ್ಟಿತು ಎಂದು ನೀಚವಾದ ಆಲೋಚನೆ ಮಾಡಿ ಬಡ ಸಹೋದರನ ಬಗ್ಗೆ ಮೋರೆ ಕರ್ರೆಗೆ ಮಾಡಿಕೊಂಡು ಅವನಿಗೆ ಏನು ಕೊಡದೆ ಇರಬಾರದು. ಎಚ್ಚರಿಕೆ. ಹಾಗೆ ಸಹಾಯವನ್ನು ನಿರಾಕರಿಸಿದರೆ ಅವನು ನಿಮ್ಮ ಬಗ್ಗೆ ಸರ್ವೇಶ್ವರನಿಗೆ ಮೊರೆಯಿಡುವನು. ಆಗ ನೀವು ದೋಷಿಗಳಾಗುತ್ತೀರಿ. ಕೊಡುವಾಗ ಬೇಸರಗೊಳ್ಳದೆ ಉದಾರ ಮನಸ್ಸಿನಿಂದಲೇ ಕೊಡಬೇಕು. ಇದರಿಂದ ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಪ್ರಯತ್ನಗಳಲ್ಲೂ ಅಭಿವೃದ್ಧಿ ಪಡಿಸುವರು. ನಾಡಿನಲ್ಲಿ ಯಾವಾಗಲೂ ಬಡವರು ಇದ್ದೇ ಇರುವರು. ಆದುದರಿಂದ ನೀವು ಸ್ವದೇಶವನಾದ ಬಡವರಿಗೂ ಗತಿಯಿಲ್ಲದವರಿಗೂ ಕೈ ನೀಡಿ ಸಹಾಯ ಮಾಡಬೇಕೆಂದು ಆಜ್ಞಾಪಿಸಿದ್ದೇನೆ. ಪ್ರಭುವಿನ ವಾಕ್ಯವಿದು. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು, ನಡೆಯುವವರು ಧನ್ಯರು.
ಅವರಲ್ಲಿರುವುದೆಲ್ಲವೂ ಪ್ರಭುವಿನದೇ. ಜಗವು ಅದರ ಜೀವಜಂತುಗಳೆಲ್ಲವೂ ಆತನದೇ. ಕಡಲನು ತಳಪಾಯವನಾಗಿಸಿದವನು ಆತನೇ. ಚಲರಾಶಿ ನಡುವೆ ಅದನ್ನು ಸ್ಥಿರಗೊಳಿಸಿದವ ನಾತನೇ. ಪ್ರಭುವಿನ ಪ್ರಭುವಿನ ಶಿಖರವನ್ನು ಏರಬಲ್ಲವನಾರು. ಆ ನಿವಾಸದಲ್ಲಿ ನಿಲ್ಲಲು ಯೋಗ್ಯನಾರು. ಅಂದವನಿರಬೇಕು ಶುದ್ಧ ಹಸ್ತನು ಸುಮನಸ್ಕನು. ಅನಾಚಾರಕ್ಕೆ ಅಪ್ರಾಮಾಣಿಕತೆಗೆ ಒಲಿಯನವನು. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ನಡೆಯುವವರು ಧನ್ಯರು. ಲಭಿಸುವುದಾತನಿಗೆ ಶುಭ ಪ್ರಭುವಿನಿಂದ. ನೀತಿಯು ಸತ್ಫಲ ರಕ್ಷಕ ದೇವನಿಂದ. ಇಂದವರೇ ದೇವರ ದರ್ಶನಾರ್ಥಾರ್ಥಿಗಳು. ಇಂದವರೇ ಯಾಕೋಬ ದೇವನ ಭಕ್ತಾದಿಗಳು. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ನಡೆಯುವವರು ಧನ್ಯರು. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ನಡೆಯುವವರು ಪ್ರಭು ನಿಮ್ಮೊಡನೆ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಇದಾದ ಕೆಲವು ದಿನಗಳಲ್ಲೇ ಮರೆಯಲು ಪ್ರಯಾಣ ಹೊರಟು ಜುದಯದ ಗುಡ್ಡ ಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕರೆಯನ ಮನೆಗೆ ಹೋಗಿ ಎಲಿಜಬೇತಳನ್ನು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಜಬೇತಳು ಕೇಳಿದ್ದೇ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು, ಸ್ತ್ರೀಯರಳೆಲ್ಲ ಧನ್ಯಳು ನೀನು,
ನಿನ್ನ ಕರುಳ ಕುಡಿಯು ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು ನನ್ನ ಬಳಿಗೆ ಬಂದದು ಅದಂತ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿತೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯಲಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಪ್ರಭುವಿನ ಶುಭ ಸಂದೇಶ. ಹರಿಹರದ ಮಾತೆ ನೊಂದವರಿಗೆ ಭರವಸೆಯ ಕಿರಣ, ನಿತ್ಯ ಬಾಳಿಗೆ ಅದುವೇ ಪ್ರೇರಣ. ಒಮ್ಮೆ ಒಬ್ಬ ಸಣ್ಣ ಹುಡುಗ, ಬಾಲಕ, 12 ವರ್ಷ ಇರಬಹುದು. ಆ ಹುಡುಗ ಜೀವನದಲ್ಲಿ ಜಿಗುಪ್ಸೆ, ಹತಾಶೆ, ನೋವನ್ನು ಅನುಭವಿಸಿ ಮನೆಯಿಂದ ಹೊರಗಡೆ ಹೋಗುತ್ತಾನೆ. ಹೀಗೆ ಹೋಗುತ್ತಿರಬೇಕಾದರೆ ತನ್ನ ಶಾಲೆಯ ನೆನಪಾಗುತ್ತದೆ. ಶಾಲೆಯಲ್ಲಿ ಕೊಂಚ ಕಾಲ ಆಟವಾಡಿ ಬರೋಣ ಎಂದು ಹೋಗುತ್ತಾನೆ. ಶಾಲೆಯಲ್ಲಿ ಯಾರೂ ಇರಲಿಲ್ಲ. ಕಾರಣ, ಶಾಲೆಯ ಪಕ್ಕದಲ್ಲಿ ಒಂದು ಪುಟ್ಟ ಮಾತೆ ಮರಿಯಳ ದೇವಾಲಯ. ಆ ದೇವಾಲಯದಲ್ಲಿ ಅಂದು ಶುಕ್ರವಾರ ಪರಮಪ್ರಸಾದದ ಆರಾಧನೆ ನಡೀತಾ ಇತ್ತು. ಗುರುಗಳು ಪರಮಪ್ರಸಾದದ ಆರಾಧನೆಯ ಸಮಯದಲ್ಲಿ ಬೋಧನೆಯನ್ನ ಮಾಡುತ್ತಿದ್ದರು. ಈ ಹುಡುಗ ದೇವಾಲಯದ ಒಳಗಡೆ ಏನು ನಡೆಯುತ್ತಿದೆ ನೋಡೋಣ ಎಂಬ ಕುತೂಹಲ. ಈ ಕುತೂಹಲದಿಂದ ಹುಡುಗ ದೇವಾಲಯದ ಒಳಗೆ ಇಣುಕಿ ನೋಡ್ತಾನೆ. ಆ ದೇವಾಲಯದ ಮಧ್ಯದಲ್ಲಿ ಒಂದು ಮಾತೆ ಮರಿಯಳ ಸ್ವರೂಪ. ಆ ಮಾತೆ ಮರಿಯಳ ಸ್ವರೂಪ ಆಕರ್ಷಕವಾಗಿತ್ತು. ಆಕರ್ಷಣೀಯವಾದ ಸ್ವರೂಪ ಈ ಪುಟ್ಟ ಬಾಲಕನನ್ನ ಕೈ ಬೀಸಿ ದೇವಾಲಯದ ಒಳಗೆ ಕರೆಯುತ್ತಿತ್ತು. ಈ ಬಾಲಕ ಒಳಗಡೆ ಹೋಗ್ತಾನೆ. ಅಲ್ಲಿ ಗುರುಗಳು ಮತ್ತಾಯನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ ವಾಕ್ಯ 28ರಲ್ಲಿ ಇರುವ ವಾಕ್ಯ, ದುಡಿದು ಬಳಲಿ ಬೆಂಡಾಗಿರುವವರೇ ಸರ್ವಜನರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ, ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎನ್ನುವ ವಾಕ್ಯದ ಮೇಲೆ ಬೋಧನೆಯನ್ನ ಮಾಡ್ತಾ ಇರ್ತಾರೆ. ಈ ಹುಡುಗ, ಬಾಲಕ ಈ ವಾಕ್ಯವನ್ನ ಕೇಳಿ ಮನಸ್ಸಾಂತರಗೊಳ್ತಾನೆ, ರೂಪಾಂತರಗೊಳ್ತಾನೆ. ಅಲ್ಲಿ ಏನ್ ನಡೀತಾ ಇದೆ ಇವನಿಗೆ ಗೊತ್ತಿಲ್ಲ. ಈತ ಇಂದು ಬಾಲಕ ಮಾತೆ ಮರಿಯಳ ಸ್ವರೂಪವನ್ನ ನೋಡ್ತಾನೆ, ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವನ್ನ ನೋಡ್ತಾನೆ. ಆತನಿಗೇನೋ ಒಂದು ಭರವಸೆಯ ಕಿರಣ ಜೀವನದಲ್ಲಿ ಹೊರಹೊಮ್ಮಿದಂತಾಗುತ್ತದೆ. ಕೊನೆಗೆ ಎಲ್ಲವೂ ಮುಗಿದ ನಂತರ ಈ ಬಾಲಕ ಗುರುಗಳ ಹತ್ರ ಹೋಗಿ ತನ್ನ ಕಷ್ಟ ನೋವುಗಳನ್ನು ಹೇಳ್ಕೊಳ್ತಾನೆ. ಫಾದರ್, ನಾನು ಇದೇ ಶಾಲೆಯಲ್ಲಿ ಕಲಿಯುತ್ತಿರುವಂತಹ ಯುವಕ, ಬಾಲಕ, ನನಗೆ ತುಂಬಾ ಕಷ್ಟಗಳಿದೆ. ನನ್ನ ತಂದೆ ಓದುವಾರ ತಾನೇ ತೀರೋದ್ರು. ನನ್ನ ತಂಗಿ ಈಗ 22 ದಿನಗಳ ಸಣ್ಣ ಪಾಪು ಮಗು. ಈ ಮಗುವಿಗೆ ಡಾಕ್ಟರ್ ಹೇಳಿದ್ದಾರೆ ಕ್ಯಾನ್ಸರ್ ಇದೆ ಎಂದು. ಕಿವಿಯ ಹಿಂದ್ಗಡೆ ಕ್ಯಾನ್ಸರ್ ಗಡ್ಡೆ ಇದೆ. ಈ ಸಣ್ಣ ಮಗುವಿಗೆ ಆಪರೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇನ್ನೇನು ಈ ಮಗು ಸತ್ತೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವಳು ನನ್ನ ಒಂದೊಬ್ಬಳೇ ತಂಗಿ ಫಾದರ್. ತಾಯಿ ಮತ್ತು ತಂಗಿ ಇಬ್ಬರೇ ನನ್ನ ಬದುಕಲ್ಲಿರೋದು. ಅವರು ಕೂಡ ಈ ರೀತಿಲಿದ್ದಾರೆ. ಏನಾದರೂ ಮಾಡಿ ಫಾದರ್, ನಿಮ್ಮ ದೇವರ ಹತ್ರ ಕೇಳ್ಕೊಳ್ಳಿ ಅಂತ ಯುವಕ ಹೇಳ್ತಾನೆ, ಬಾಲಕ ಹೇಳ್ತಾನೆ. ಗುರುಗಳು ಹೇಳ್ತಾರೆ, ಭಯಪಡಬೇಡ, ಪ್ರಭು ಯೇಸು ಗುಣಪಡಿಸ್ತಾರೆ. ಮಾತೆ ಮರಿಯಮ್ಮನವರು ನಿನಗೆ ಸಹಾಯಕ್ಕೆ ಬರ್ತಾರೆ. ಮಾತೆ ಮರಿಯಮ್ಮನವರು ನಿನಗೆ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ಈ ವ್ಯಕ್ತಿ ಆ ಪರಮಪ್ರಸಾದ ಆರಾಧನೆಯಲ್ಲಿ ದೇವರ ಅನುಭವನ ಪಡ್ಕೊಂಡು ಪದೇ ಪದೇ ಚರ್ಚಿಗೆ ಹೋಗ್ತಾನೆ. ಆಗ ಒಂದು ಶನಿವಾರ ಗುರುಗಳು ಹೇಳ್ತಾರೆ, ನೋಡು, ನೀನು ಶುಕ್ರವಾರ ಉಪವಾಸ ಇಟ್ಟು ಮಾತೆ ಮರಿಯಮ್ಮ ಮತ್ತು ಪ್ರಭು ಯೇಸುವಿನ ನಾಮಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡು, ನಿನ್ನ ಬದುಕಲ್ಲಿ ಅದ್ಭುತವಾಗುತ್ತೆ, ನಿನ್ನ ಬದುಕಲ್ಲಿ ದೇವರು ಭರವಸೆಯನ್ನು ಮೂಡಿಸ್ತಾರೆ ಅಂತ ಹೇಳುವಾಗ ಈ ಮುಗ್ಧ ಹುಡುಗ, ಹಿಂದೂ ಬಾಲಕ, ಏನೂ ತಿಳಿಯದೆ ಮನೆಯಲ್ಲಿ ಒಂದು ಸಣ್ಣ
ಮಾತೆ ಮರಿಯಮ್ಮನವರ ಒಂದು ಚಿತ್ರ, ಯೇಸು ಸ್ವಾಮಿಯ ಹೊತ್ತ ಚಿತ್ರವನ್ನು ತಂದು ಜೋಸೆಫ್ರೇ ಮರಿಯಮ್ಮನವರೇ ಯೇಸು ಬಾಲ್ರೇ ಕಾಪಾಡಿ, ಇಷ್ಟೇ ಪ್ರಾರ್ಥನೆ. ಯಾವ ದೊಡ್ಡ ಪ್ರಾರ್ಥನೆ ಈತನಿಗೆ ತಿಳಿದಿರಲಿಲ್ಲ. 1 ವಾರ ಆದ ನಂತರ ದಾವಣಗೆರೆಗೆ ಬಂದು ಟೆಸ್ಟ್ ಮಾಡಿಸುವಾಗ ತಂಗಿಗೆ ಆ ಕ್ಯಾನ್ಸರ್ ಗಡ್ಡೆ ಮಾಯವಾಗಿತ್ತು. ಆ ಕ್ಯಾನ್ಸರ್ ಗಡ್ಡೆ ಮಾಯವಾಗಿ ಡಾಕ್ಟರ್ ಹೇಳ್ತಾರೆ, ಇದು ಮೆಡಿಕಲ್ ಮಿರಾಕಲ್, ಇದು ನಮಗೆ ಎಂದೂ ಕೇಳದ ತಿಳಿಯದ ಒಂದು ಅನುಭವ, ಗೊತ್ತಾಗಿಲ್ಲ ಏನಾಯಿತು ಅಂತೇಳಿ. ಆ ಕ್ಷಣದಿಂದ ಆ ಹುಡುಗ ಕ್ರಿಸ್ತನ ಅನುಯಾಯಿ ಆಗ್ತಾನೆ. ಕ್ರಿಸ್ತನನ್ನ ಅನುಸರಿಸಲಿಕ್ಕೆ ಪ್ರತಿದಿನ ಬಲಿಪೂಜೆಯನ್ನ ಕೇಳಲು ಬರ್ತಾನೆ. ಆ ಬಲಿಪೂಜೆಯಲ್ಲಿ ಪಾಲ್ಗೊಂಡು ಪ್ರಭು ಯೇಸುವಿನ ಅನುಯಾಯಿ ಆಗ್ತಾನೆ. ಕೊನೆಗೊಮ್ಮೆ ಒಬ್ಬ ಗುರುವಿನ ಬೋಧನೆಯನ್ನ ಕೇಳಿ, ನಾವಿನ್ನೂ ದಾಸರ ಮಕ್ಕಳೆಲ್ಲ, ದೇವರಿಗೆ ಸೇರಿದವರು, ಒಂದೇ ದೀಕ್ಷಾ ಸ್ನಾನ, ಒಂದೇ ಕುಟುಂಬ ಎನ್ನುವ ಬೋಧನೆಯನ್ನ ಕೇಳಿ ಆ ಗುರುಗಳ ಪ್ರಭಾವಿ ಬೋಧನೆಗೆ ಮರುಳಾಗಿ ಈತ ಕ್ರೈಸ್ತನಾಗಬೇಕು ಎಂದು ಪಣ ತೊಡುತ್ತಾನೆ. ಕೊನೆಗೊಮ್ಮೆ ಗುರುಗಳ ಸಹಾಯದಿಂದ ಈತ ಒಬ್ಬ ಕ್ರೈಸ್ತನಾಗ್ತಾನೆ. ಕ್ರೈಸ್ತನಾಗಿ ದೇವಾಲಯದಲ್ಲಿ ಒಂದು ಸಣ್ಣ ಉಪದೇಶಿಯ ಕೆಲಸವನ್ನ ಮಾಡ್ತಾನೆ. ದೇವಾಲಯದಲ್ಲಿ ಪೂಜೆಗೆ ಜೋಡಿಸೋದು, ಪೂಜೆಯನ್ನು ಸಿದ್ಧಪಡಿಸೋದು. ಮತ್ತೊಮ್ಮೆ ಮರಿಯಳ ಕೃಪೆ, ಮರಿಯಳ ಅನುಗ್ರಹ, ಆಶೀರ್ವಾದ. ಒಂದು ದಿನ ಗುರುಗಳು ಅರ್ಪಿಸಿದಂಥ ಪೂಜೆ ಆದ ಮೇಲೆ ಪಾನ ಪಾತ್ರೆಯನ್ನು ತೆಗೆದು ಒಳಗೆ ಇಡುವಾಗ ಮರಿಯಳ ಕರೆ, ಈ ಪಾತ್ರೆಯಲ್ಲಿ ನೀನೇಕೆ ಕುಡಿಯಬಾರದು? ಈ ಕರೆಗೆ ಅನುಗುಣವಾಗಿ ಮಾತೆ ಮರಿಯಳ ಆ ಒಂದು ಮಾತನ್ನ ಈತ ಭಕ್ತಿಯಿಂದ ಧ್ಯಾನಿಸುತ್ತಾ ಕ್ರೈಸ್ತ ಗುರುವಾದ. ಆ ಕ್ರೈಸ್ತ ಗುರು ನಾನೇ. ಮಾತೆ ಮರಿಯಳ ಅನುಗ್ರಹ, ಆಶೀರ್ವಾದ ಯಾವ ರೀತಿ ಬದುಕನ್ನ, ಜೀವನವನ್ನ ಬದಲಾಯಿಸುತ್ತೆ, ಆ ವ್ಯಕ್ತಿ ನಾನೇ. ನನ್ನನ್ನ ಪ್ರಭಾವಿಸಿ ಬೋಧನೆಯ ಮೂಲಕ ಮನಸ್ಸಾಂತರಗೊಳಿಸಿದ ಗುರು ಫಾದರ್ ಅಂತೋನಿ ಪೀಟರ್ ಅವರು ಇಲ್ಲಿದ್ದಾರೆ. ಅವರಿಗೂ ಒಂದು ಚಪ್ಪಾಳೆ. ನನ್ನನ್ನು ಕರೆದ ಮಾತೇ ಕೂಡ ಇಲ್ಲೇ ಇದ್ದಾಳೆ. ಇದೊಂದು ಅವಿಸ್ಮರಣೀಯ ಘಟನೆ ನನಗೆ. ಕಾರಣ ನನ್ನ ಗುರು, ನಾನು, ಮಾತೆ ಮರಿಯಳು 3 ಜನ ಈ ದಿವ್ಯ ಬಲಿಪೀಠದ ಸುತ್ತ ಇದ್ದೇವೆ. ಮಾತೆ ಮರಿಯಳು ನಮ್ಮ ಬದುಕಿಗೆ ಒಂದು ಭರವಸೆಯ ಕಿರಣ, ನಿತ್ಯ ಬಾಳಿಗೆ ಅದುವೇ ಪ್ರೇರಣ. ಏನಿದು ಮಾತೆ ಮರಿಯಳು? ಯಾವ ರೀತಿ ನಮ್ಮ ಜೀವನಕ್ಕೆ ಭರವಸೆ ಎನ್ನುವುದರ ಬಗ್ಗೆ ನೋಡುವಾಗ ಬೈಬಲ್ ಶ್ರೀ ಗ್ರಂಥ ಮಾತೆಯ ಬಗ್ಗೆ ನಮಗೆ ಅನೇಕ ಉಲ್ಲೇಖಗಳನ್ನು ನೀಡ್ತಾರೆ. ಆ ಒಂದು ಉಲ್ಲೇಖಗಳನ್ನು ನೋಡೋಣ. ಆದಿಕಾಂಡ 3ನೇ ಅಧ್ಯಾಯ ವಾಕ್ಯ 15ರಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಆ ಸರ್ಪಕ್ಕೆ, ಇವಳ ಸಂತಾನ ಜಜ್ಜುವುದು ನಿನ್ನ ತಲೆಯನ್ನು. ಮಾತೆ ಮರಿಯಳ ಮೂಲಕ ಹೊಸ ಭರವಸೆಯನ್ನ ನೀಡ್ತಾರೆ. ಆಗಲೇ ಆದಿಕಾಂಡದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಮಾತೆ ಮರಿಯಳ ಮೂಲಕ ಹುಟ್ಟುವಂತಹ ಶಿಶು ಸೈತಾನನ ತಲೆಯನ್ನ ಜಜ್ಜುತ್ತಾನೆ. ಹೊಸ ಭರವಸೆ, ಹೊಸ ಬದುಕಿಗೆ, ಬಾಳಿಗೆ ನಾಂದಿ ಆಡುತ್ತದೆ. ಯೆಶಾಯನ ಗ್ರಂಥ 7ನೇ ಅಧ್ಯಾಯ ವಾಕ್ಯ 16ರಲ್ಲಿ, ಇಗೋ ಕನ್ಯೆಯೊಬ್ಬಳು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು. ಮೆಸ್ಸಾಯನನ್ನು ಕಾಣಬಯಸಿದಂತಹ ಇಸ್ರಾಯೇಲ್ ಜನರಿಗೆ ಇದೊಂದು ಭರವಸೆಯ ಮಾತು, ಇದೊಂದು ಭರವಸೆಯ ವಾಕ್ಯ. ಇಮ್ಮಾನುವೇಲ್, ದೇವ ಕನ್ಯೆಯೊಬ್ಬಳಲ್ಲಿ ಬರುತ್ತಾನೆ. ಅದೇ ಮಾತೆ ಮರಿಯಳ ಉದರದಲ್ಲಿ. ಇದೊಂದು ಭರವಸೆಯ ಮಾತು. ಮೀಕನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಹೆರುವಳು ಒಬ್ಬ ಕನ್ಯೆ ಮಗುವನ್ನು. ಅದೇ ನಮ್ಮ ಜಗತ್ ರಕ್ಷಕ, ಲೋಕೋದ್ಧಾರಕ ಎಂದು ತಿಳಿಯಪಡಿಸ್ತಾನೆ ಮೀಕ. ಈ ಒಂದು ವಾಕ್ಯ ಭರವಸೆಯ ಮಾತುಗಳಾಗುತ್ತದೆ. ಈ ಮಾತೆ ಮರಿಯಳ ಬಗ್ಗೆ ಬೈಬಲ್ ಶ್ರೀ ಗ್ರಂಥ ಭರವಸೆಯ ಕಿರಣವನ್ನ ಚೆಲ್ಲುತ್ತದೆ. ಮಾತೆ ಮರಿಯಳು ಇಡೀ ಬೈಬಲ್ ಶ್ರೀ ಗ್ರಂಥದಲ್ಲಿ, ರಕ್ಷಣಾ ಚರಿತ್ರೆಯಲ್ಲಿ ಒಂದು ಭರವಸೆಯ ಕಿರಣವಾಗಿ ಹೊರಹೊಮ್ಮುತ್ತಾಳೆ. ನಾವು ಆಕೆಯ ಜೀವನವನ್ನ ಒಮ್ಮೆ ದಿಟ್ಟಿಸಿ ನೋಡೋಣ. ಆಕೆಯ ಜೀವನವೇ ಒಂದು ಭರವಸೆಯ ಜೀವನವಾಗಿತ್ತು. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಗಾಬ್ರಿಯಲ್ ದೂತನು, ಇಗೋ ನೀನು ಪವಿತ್ರಾತ್ಮ ಭರಿತಳಾಗಿ ಪ್ರಭು ಯೇಸುವಿಗೆ ಜನನವನ್ನ ನೀಡ್ತೀಯ ಅನ್ನುವಾಗ ಆಕೆಯಲ್ಲಿ ಉಂಟಾದ ತಲ್ಲಣ, ಆಘಾತ ಹೇಗಿತ್ತು? ನಾವು ನೀವಾಗಿದ್ದಿದ್ರೆ
ಢಮಾರ್ ಮಟಾಶ್ ಆಗ್ಬಿಡ್ತಾ ಇದ್ವಿ. ಹಾರ್ಟ್ ಅಟ್ಯಾಕ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಕೆಲವರಿಗೆ. ಆದರೆ ಮಾತೆ ಮರಿಯಳು ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಗಟ್ಟಿತನದಿಂದ ವಿಶ್ವಾಸಭರಿತಳಾಗಿ ತಥಾಸ್ತು, ದೇವರ ಚಿತ್ತ ನೆರವೇರಲಿ ಎಂದು ತನ್ನನ್ನೇ ಪ್ರಭು ಯೇಸುವಿಗೆ ಸಮರ್ಪಿಸಿಕೊಡುತ್ತಾಳೆ. ಮಾತೆ ಮರಿಯಳ ಆದರ್ಶ ಜೀವನ ನಮಗೆ ಭರವಸೆಯ ಕಿರಣ. ಅದೇ ರೀತಿ ಲೂಕನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 35ರಲ್ಲಿ ನಾವು ನೋಡ್ತೀವಿ, ಮುದಿಪ್ರಾಯದ ಸಿಮೆಯೋನ ಪ್ರವಾದಿ ಮಾತೆ ಮರಿಯಳನ್ನು ನೋಡಿ, ದುಃಖದ ಅಲಗೊಂದು ನಿನ್ನ ಹೃದಯವನ್ನ ತಿವಿಯುತ್ತೆ, ಈ ಒಂದು ಶಿಶು ಅನೇಕರ ಅವನತಿಗೆ ಕಾರಣವಾಗುತ್ತೆ ಎನ್ನುವಾಗ ಮಾತೆ ಮರಿಯಳಿಗೆ ಏನೆಲ್ಲ ಆಗಿರ್ಬೋದು, ನಿನ್ನ ಹೃದಯಕ್ಕೆ ಒಂದು ಅಗಲು ಸೀಳುತ್ತೆ ಎನ್ನುವಾಗ ಎಷ್ಟು ಚಿಂತಾಕ್ರಾಂತಳಾಗಿರ್ಬೇಕು ಮಾತೆ ಮರಿಯ. ನಾವೇನಾದ್ರೂ ಆಗಿದ್ದಿದ್ರೆ ಏನೇನಾಗ್ತಿತ್ತೋ ಗೊತ್ತಿಲ್ಲ. ಅಯ್ಯೋ ಇದೆಂತ ಮಗುನಪ್ಪ, ತಗೊಂಡೋಗಿ ಬಿಸಾಕ್ಬಿಡೋಣ, ಅಯ್ಯೋ ಇದೆಂತ ಮಗುನಪ್ಪ, ತಗೊಂಡೋಗಿ ಎಲ್ಲಾದ್ರೂ ಬಿಟ್ಬಿಟ್ಟು ಬಂದ್ಬಿಡೋಣ, ಈ ಕರ್ಮ ನಮಗೆ ಯಾಕೆ ಅಂತ ನಾವು ಅನ್ಕೊಂಡಿರ್ತಿದ್ವಿ ಅಥವಾ ಏನಾದ್ರೂ ಮಾಡ್ತಾ ಇದ್ವಿ. ಆದ್ರೆ ಮಾತೆ ಮರಿಯಳು ಧೀಮಂತ ವ್ಯಕ್ತಿ. ಆಕೆ ಸರ್ವೇಶ್ವರ ಸ್ವಾಮಿಯಲ್ಲಿ ಭರವಸೆಯನ್ನಿಟ್ಟಿದ್ದಳು. ಆಕೆ ಆ ಮಗುವನ್ನ ದೈವಿ ವಿಶ್ವಾಸದಲ್ಲಿ ಬೆಳೆಸ್ತಾಳೆ. ಆ ಮದುವೆಯ, ಆ ಕಾನಾ ಮದುವೆಯ ಸಂದರ್ಭದಲ್ಲಿ ಕೂಡ ಆಕೆಯ ವಿಶ್ವಾಸ ಪ್ರಕಟವಾಗುತ್ತೆ. ಅದೇ ಮುಂದೆ ಲೂಕನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಜೆರುಸಲೇಮ್ ದೇವಾಲಯದಲ್ಲಿ ಯೇಸು ಸ್ವಾಮಿ ಕಾಣೆಯಾಗ್ತಾರೆ. ಎಲ್ಲೋಗಿದ್ದಪ್ಪ, ನಾನು ನಿಮ್ಮ ತಂದೆ ಎಷ್ಟು ನಿಮ್ಮನ್ನ ಹುಡುಕಾಡ್ತಿದ್ವಿ ಅನ್ನುವಾಗ ಆ ಯೇಸು ಸ್ವಾಮಿ ಹೇಳುವ ಮಾತು, ಅಮ್ಮ ನಿನ್ಗೆ ಗೊತ್ತಿರ್ಲಿಲ್ವಾ ಏನ್ ಮಾಡ್ಬೇಕು ನನಗೆ ಅಂತ. ಎಷ್ಟು ಬೇಜಾರಾಗಿರ್ಬೇಕು ಈ ಮಾತುಗಳನ್ನ ಕೇಳಿ. ಅಯ್ಯೋ ಏನಪ್ಪ ಇದು, ನಾನು ಸಾಕಿ ಸಲಹಿದ ಮಗ ನನಗೆ ಈ ರೀತಿ ಮಾತುಗಳನ್ನು ಆಡ್ತಿದ್ದಾನೆ ಅಂಥೇಳಿ ಅಲ್ಲೇ ಕೊಲ್ಯಾಪ್ಸ್ ಆಗಿಬಿಡ್ತಿದ್ವಿ. ನಾವಾಗಿದ್ದಿದ್ರೆ ಅಲ್ಲೇ ಕೆಳಗೆ ಬೀಳ್ತಿದ್ವಿ, ಎಲ್ಲ ಕೋಪ ಮೇಲಕ್ಕೆ ಹೋಗಿ ತೆಗೆದು 4 ಬಾರಿಸ್ತಾ ಇದ್ವಿ. ಆದರೆ ಮಾತೆ ಮರಿಯಳು ಎಲ್ಲವನ್ನ ತನ್ನ ಹೃದಯದಲ್ಲಿಟ್ಟು ಧ್ಯಾನಿಸಿ ಸರ್ವೇಶ್ವರ ಸ್ವಾಮಿಯ ಮೇಲೆ ಅಗಾಧವಾದ ವಿಶ್ವಾಸವನ್ನ ಇರಿಸಿ ಆಕೆ ಮುನ್ನುಗ್ಗುತ್ತಾಳೆ, ಸಾಗುತ್ತಾಳೆ. ಹೀಗೆ ಒಮ್ಮೆ ಒಂದು ದೊಡ್ಡ ಗುರುಗಳು ಪ್ರಬೋಧನೆಗೆಂದು ದೇವಾಲಯಕ್ಕೆ ಬರ್ತಾರೆ. ಆ ಗುರುಗಳ ಬಗ್ಗೆ ಧರ್ಮ ಕೇಂದ್ರದ ಗುರುಗಳು ಮೊದಲೇ ಹೇಳ್ತಾರೆ, ನೋಡ್ರಿ ಮುಂದಿನ ವಾರ ಒಬ್ಬ ಪ್ರಭಾವಿಶಾಲಿ ಗುರುಗಳು ಪ್ರಬೋಧನೆಗೆ ಬರ್ತಾರೆ. ಅವರು ಪ್ರಬೋಧನೆಯನ್ನು ಮಾಡ್ತಿರ್ಬೇಕಾದ್ರೆ ಅನೇಕ ಅದ್ಭುತಗಳಾಗುತ್ತೆ, ಪವಾಡಗಳಾಗುತ್ತೆ. ನೀವೆಲ್ಲರೂ ಕೂಡ ಆ ಪವಾಡವನ್ನು ನೋಡಬೇಕು ಅಂತ ಹೇಳುವಾಗ ಎಲ್ಲರೂ ಕೂಡ ಸಿದ್ಧವಾಗಿ ಬಂದಿರ್ತಾರೆ. ಗುರುಗಳು ಪ್ರಬೋಧನೆಯನ್ನು ಪ್ರಾರಂಭಿಸ್ತಾರೆ. 5 ನಿಮಿಷ, 10 ನಿಮಿಷ, 15 ನಿಮಿಷ, 20 ನಿಮಿಷ, 40 ನಿಮಿಷ, 45 ನಿಮಿಷ, 50 ನಿಮಿಷ, 1 ಗಂಟೆ, 1.25 ಗಂಟೆ. ಕೆಲವರು ಈಗಲೇ ಹುಬ್ಬೇರಿಸ್ತಾ ಇದ್ದೀರಾ. 1.25 ಗಂಟೆ ಪ್ರಬೋಧನೆಯನ್ನು ಕೊಟ್ಟ ಮೇಲೆ ಗುರುಗಳು ನಿಲ್ಲಿಸಿ, ಈಗ ಯಾರ್ಯಾರಿಗೆ ಅದ್ಭುತವಾಗಿದೆ ಮುಂದೆ ಬನ್ನಿ. 1 ಸಲ. 2ನೇ ಸಲ ಯಾರ್ಯಾರಿಗೆ ಅದ್ಭುತವಾಗಿದೆ ನಿಮಗೆ ಹೇಳ್ತಾ ಇರೋದು ಮುಂದೆ ಬನ್ನಿ. 2 ಸಲ. 3ನೇ ಸಲ ಯಾರ್ಯಾರಿಗೆ ಅದ್ಭುತವಾಗಿದೆ ದಯಮಾಡಿ ಮುಂದೆ ಬಂದು ಸಾಕ್ಷಿ ನೀಡಿ ಅನ್ನುವಾಗ ಅಲ್ಲಿದ್ದಂತಹ ಒಬ್ಬ ವೃದ್ಧ ವ್ಯಕ್ತಿ ಮುಂದೆ ಬಂದು, ಸ್ವಾಮಿ ನಾನು 33 ವರ್ಷಗಳ ಕಾಲ ಬ್ಯಾಂಕಲ್ಲಿ ಕೆಲಸ ಮಾಡಿದೆ, ರಿಟೈರ್ಡ್ ಆಗಿ 5 ವರ್ಷ ಆಯಿತು, ಅದು ಏನಾಯ್ತೋ ಗೊತ್ತಿಲ್ಲ ಸ್ವಾಮಿ, ನಾನು ಕೆಲಸ ಬಿಟ್ಟಾಗಿನಿಂದ ನನಗೆ ಬಹಳ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಏನಾಯ್ತು ಹೇಳಪ್ಪ, ಅದ್ಭುತನ ಹೇಳು ಬೇಗ ಅಂತ ಗುರುಗಳು ಹೇಳ್ತಾರೆ. ಆ ವ್ಯಕ್ತಿ ಹೇಳ್ತಾನೆ, ಸ್ವಾಮಿ ನನಗೆ ನಿದ್ರಾಹೀನತೆ ಸಮಸ್ಯೆ ಸ್ವಾಮಿ, ನಿದ್ರೆನೇ ಬರ್ತಾ ಇರಲಿಲ್ಲ. ಈ 5 ವರ್ಷಗಳಿಂದ ಸ್ವಲ್ಪ ನಿದ್ದೆ ಮಾಡ್ತೀನಿ, ಕಣ್ಣು ಮುಚ್ಕೋತೀನಿ, ಎದ್ಬಿಡ್ತೀನಿ. ಆದರೆ ನೀವು ಪ್ರಬೋಧನೆಯನ್ನು ಮಾಡಿದ್ದು ಎಂಥ ನಿದ್ದೆ ಸ್ವಾಮಿ, ನಾನು ನಿದ್ದೆ ಮಾಡಿ ತೂಕಾಡಿಸ್ಬಿಟ್ಟೆ, ಅದ್ಭುತ ಆಯಿತು, ಪವಾಡ ಆಯಿತು ಸ್ವಾಮಿ ಅಂತ ಹೇಳ್ತಾರೆ. ಆಗ ಆ ಗುರುಗಳು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಬೋಧನೆಯನ್ನು ನಾವು ಕೇಳ್ತೀವಿ, ಬೋಧನೆಯನ್ನು ಆಲಿಸ್ತೀವಿ. ನಮ್ಮ ಮನೋಸ್ಥಿತಿ ಎಂತಹದ್ದು, ನಮ್ಮ ಮನೋಸ್ಥಿತಿ ಯಾವ ರೀತಿ ಇದೆ? ಮಾತೆ ಮರಿಯಳು ಇಡೀ ಪ್ರಭುವಿನ ಬೋಧನೆಯನ್ನು ಆಲಿಸಿದಳು. ಆಕೆ ಬರೀ ಮಾತೆ ಆಗಿ ಉಳಿಲಿಲ್ಲ, ಆಧ್ಯಾತ್ಮಿಕ ಶಿಷ್ಯಳಾಗಿ ಪರಿವರ್ತಿತಳಾಗ್ತಾಳೆ. ಕಾನಾ ಊರಿನ ವಿವಾಹ ಸಂದರ್ಭದಲ್ಲಿ ಯೋಹಾನನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 2ನೇ ಅಧ್ಯಾಯ ವಾಕ್ಯ 5ರಲ್ಲಿ ಆತ ಹೇಳಿದಂತೆ ಮಾಡಿ. ಈ ಮಾತು ಆಧ್ಯಾತ್ಮಿಕ, ಈವರೆಗೂ ತಾಯಿ ಭೌತಿಕ ತಾಯಿಯಾಗಿದ್ಲು ಮಾತೆ ಮರಿಯ. ಆದರೆ ಆ ಕ್ಷಣದಿಂದ
ಆಕೆ ಆಧ್ಯಾತ್ಮಿಕ ಶಿಷ್ಯಳಾಗ್ತಾಳೆ. ಪ್ರಭು ಯೇಸುವನ್ನ ಹಿಂಬಾಲಿಸ್ತಾಳೆ. ಪ್ರಭು ಯೇಸುವನ್ನ ಗುರುವಾಗಿ, ಪ್ರಭು ಯೇಸುವನ್ನ ದೇವರಾಗಿ ಆಕೆ ಕಂಡದ್ದು ಕಾನಾ ವಿವಾಹ ಸಂದರ್ಭದಲ್ಲಿ ಅದೊಂದು ಹೊಸ ಭರವಸೆಯ ಕಿರಣವಾಗಿತ್ತು. ಮಾತೆ ಮರಿಯಳಿಗೆ ದೇವರು ಪ್ರಭು ಯೇಸುವಿನಲ್ಲಿದ್ದಾರೆ, ದೇವರು ಸಾಕ್ಷಾತ್ ಭಗವಂತ ಪ್ರಭು ಯೇಸು, ಆತನನ್ನು ನಾನು ಹಿಂಬಾಲಿಸಬೇಕು, ಅದೊಂದು ಹೊಸ ಭರವಸೆಯಾಗಿ ಅಂದಿನಿಂದ ಮಾತೆ ಮರಿಯಳು ಯೇಸು ಸ್ವಾಮಿಯ ಶಿಷ್ಯಳಾಗ್ತಾಳೆ. ನಾವು ನೋಡ್ತೀವಿ ಇಡೀ ಯೇಸು ಸ್ವಾಮಿಯ ಜೀವನದುದ್ದಕ್ಕೂ ಮಾತೆ ಮರಿಯಳು ಯೇಸು ಸ್ವಾಮಿಯ ಜೊತೆಲಿರ್ತಾರೆ. ಯೋಹಾನನು ಬರೆದ ಶುಭ ಸಂದೇಶ 19ನೇ ಅಧ್ಯಾಯದಲ್ಲಿ ಶಿಲುಬೆಯ ಬುಡದಲ್ಲಿ ಮಾತೆ ಮರಿಯಳು ಇರ್ತಾಳೆ. ಅಲ್ಲಿ ಆಪ್ತ ಶಿಷ್ಯನಿಗೆ ಕರೆದು, ಇಗೋ ನಿನ್ನ ತಾಯಿ. ಅಮ್ಮನನ್ನು ಕರೆದು, ಅಮ್ಮ ಇಗೋ ನಿನ್ನ ಮಗ. ಕೊನೆಯ ಕ್ಷಣ, ಅದೊಂದು ನೋವಿನ ಸಮಯ, ಆತಂಕದ ಸಮಯ. ಮುಂದೇನು ಕ್ರಿಸ್ತನ ಸಾವು ಎಲ್ಲಕ್ಕೂ ಮುಕ್ತಾಯ, ಇದೊಂದು ಮುಕ್ತಾಯ ಅನ್ನುವಾಗ ಪ್ರಭು ಯೇಸು ಹೊಸ ಭರವಸೆಯನ್ನ ಮಾತೆ ಮರಿಯಮ್ಮನವರನ್ನು ಶಿಷ್ಯನಿಗೆ ನೀಡುವುದರ ಮೂಲಕ ಹೊಸ ಭರವಸೆಯನ್ನ ಕೊಡ್ತಾರೆ. ಮಾತೆ ಮರಿಯಳು ಧರ್ಮಸಭೆಗೆ, ಶಿಷ್ಯರ ಬಾಳಿಗೆ, ಬದುಕಿಗೆ ಒಂದು ಹೊಸ ಭರವಸೆಯ ಕಿರಣವಾಗ್ತಾರೆ. ಆಗ ಆ ಕ್ಷಣದಿಂದ ಧರ್ಮಸಭೆಯ ತಾಯಿಯಾಗಿ ಮಾತೆ ಮರಿಯಳು ಪ್ರೇಷಿತರ ಜೊತೆಯಲ್ಲಿ, ಧರ್ಮಸಭೆಯ ಜೊತೆಯಲ್ಲಿ ಸಾಗುತ್ತಾಳೆ. ಇದು ಮಾತೆ ಮರಿಯಳ ಜೀವನ ನಮಗೆ ಹೊಸ ಭರವಸೆಗೆ ಎಡೆಯೊಯ್ಯುತ್ತದೆ. ಪ್ರೇಷಿತರ ಕಾರ್ಯಕಲಾಪ 2ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಅಂಜುಬುರುಕರಾಗಿದ್ದಂತಹ ಪ್ರೇಷಿತರ ಮೇಲೆ ಪವಿತ್ರ ಆತ್ಮರು ಇಳಿದು ಬಂದಾಗ ಎಲ್ಲರೂ ಕೂಡ ಹರ್ಷೋದ್ಗಾರವಾಗಿ ರೋಷವೇಷದಿಂದ ದೇವರ ಚಿತ್ತವನ್ನ ಪಾಲಿಸಿ ದೇವರ ವಾಕ್ಯವನ್ನ ಪ್ರಬೋಧಿಸ್ತಾರೆ. ಆ ಶಕ್ತಿ ಎಲ್ಲಿಂದ ಬಂತು? ಪವಿತ್ರ ಆತ್ಮರಿಂದ. ಅದಕ್ಕೆ ಮೂಲ ಯಾರು? ಅದನ್ನು ಪ್ರಾರ್ಥಿಸಿ ಇವರಿಗೆ ಹೊಸ ಭರವಸೆಯನ್ನು ನೀಡುವಂತೆ ಮಾಡಿದವರು ಯಾರು? ಅವರೇ ಮಾತೆ ಮರಿಯ. ಒಂದು ಮಾತಿದೆ ಸ್ವರ್ಗದಲ್ಲಿ, ಒಂದು ಹಳೇ ಕತೆ, ಗೊತ್ತಿಲ್ಲ ನನಗೆ ನಿಜನೋ ಸುಳ್ಳು ಅಂತೇಳಿ. ಪೇತ್ರ ಒಂದು ದೊಡ್ಡ ಬಾಗಿಲಿನಲ್ಲಿ, ಸ್ವರ್ಗದ ಬಾಗಿಲಿನಲ್ಲಿ ಕೀಯನ್ನು ಹಿಡಿದಿಟ್ಕೊಂಡು ನಿಂತಿರ್ತಾನಂತೆ. ಯಾರಾದರೂ ಒಳಗಡೆ ಬರಬೇಕಾದ್ರೆ ಒಂದು ಡೈರಿ ತೆಗೆದು, ಓ ಫಿಲೋಮಿನಾ, ನಿನ್ನ ಹೆಸರು ಇಲ್ಲಮ್ಮ, ಹಿಂದೆ ಹೋಗು, ನರಕ ಇದೆ. ಇನ್ನೊಬ್ರು, ಯಾರೋ ನೀನಾ? ಓ ಮಾರ್ಟಿನ್, ನೀನು ಬಾರಪ್ಪ ಒಳಗಡೆ, ಒಳ್ಳೆ ಕೆಲಸ ಮಾಡಿದೀಯಾ ನೀನು. ಹಾಗೆ ಯಾರ್ಯಾರು ಹಿಂದಕ್ಕೆ ಹೋಗ್ತಾರಲ್ಲ ನರಕಕ್ಕೆ, ಹಿಂದ್ಗಡೆ ಪಾಪ ಮಾತೆ ಮರಿಯಮ್ಮನವ್ರು ನಿಂತಿರ್ತಾರಂತೆ. ಅವರು ಮಾತೆ ಮರಿಯಮ್ಮನವ್ರು, ಅಮ್ಮ ತಪ್ಪಾಯ್ತು ಕಣಮ್ಮ, ತಪ್ಪು ಮಾಡಿದ್ದೀನಿ, ಏನಾದರೂ ಮಾಡಿ ಸ್ವಲ್ಪ ಯೇಸು ಸ್ವಾಮಿ ಹತ್ರ ಬೇಡ್ಕೊಂಡು ಸ್ವಲ್ಪ ಸೈಡಲ್ಲಿ ಒಂದು ಸಣ್ಣ ಗೇಟಲ್ಲಿ ಒಳಗೆ ತೋರ್ಸಮ್ಮ ಅಂತ ಕೇಳ್ಕೊಳ್ಳುವಾಗ ಪಾಪ ಮಾತೆ ಮರಿಯಮ್ಮನವರು ಭರವಸೆಯ ಬೆಳಕು, ಭರವಸೆಯ ಕಿರಣ ಪ್ರಭು ಯೇಸುವಿನಲ್ಲಿ ಭಿನ್ನಯಿಸಿ ಸ್ವರ್ಗಕ್ಕೆ ಕಳಿಸ್ತಾರಂತೆ. ಮಾತೆ ಮರಿಯಳ ಒಂದು ಸ್ಥಾನಮಾನ ನಮ್ಮ ಬದುಕಲ್ಲಿ, ನಮ್ಮ ಜೀವನದಲ್ಲಿ ಅಗಮ್ಯವಾದುದು, ಅನನ್ಯವಾದುದು, ಅದ್ವಿತೀಯವಾದುದು, ಅವಿಸ್ಮರಣೀಯವಾದುದು. ಮಾತೆ ಮರಿಯ ಅನೇಕರ ಜೀವನವನ್ನ ಮುಟ್ಟಿ ಸ್ಪರ್ಶಿಸಿ ಬದಲಾಯಿಸಿದ್ದಾಳೆ. ಈ ದಿವ್ಯ ಬಲಿ ಪೂಜೆಯಲ್ಲಿ ಇರುವ ನಾವೆಲ್ಲರೂ ಮಾತೆ ಮರಿಯಳಿಗೆ ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ. ಆಕೆಯ ಇರುವಿಕೆ ನೊಂದವರಿಗೆ ಒಂದು ಹೊಸ ಭರವಸೆಯ ಕಿರಣವಾಗಿದೆ. ನಾವೇನ್ ಮಾಡಬೇಕು? ಮಾತೆ ಮರಿಯಳ ಭರವಸೆ ನಮ್ಮಲ್ಲಿರಬೇಕು ಅಂತ ಹೇಳಿದ್ರೆ ನಾವು 2 ವಿಷಯಗಳನ್ನು ಮಾಡಬೇಕು. ನಮ್ಮಲ್ಲಿರುವ ಆಸೆಯನ್ನ ಬಿಟ್ಬಿಡ್ಬೇಕು. ಆಸೆ ಜಾಸ್ತಿ ಮನುಷ್ಯನಿಗೆ. 1 ಮನೆ ಬೇಕು, 2 ಮನೆ ಇದ್ರೆ ಏನು ತೊಂದರೆ ಇಲ್ಲ, ಇನ್ನೊಂದು ಮನೆ ಇದ್ರು ಏನು ತೊಂದರೆ ಇಲ್ಲ. 1 ಸೀರೆ ಓಕೆ, 5 ಸೀರೆ ಇದ್ರೆ ಏನು ಸಮಸ್ಯೆ ಇಲ್ಲ. 1 ಒಡವೆ ಓಕೆ ರೀ, ಯಾಕ್ರಿ ಇನ್ನೊಬ್ರಿಗೆ ದಾನ ಮಾಡ್ತೀರಾ, ನನಗೆ ದಾನ ಮಾಡಿ ಅಂತ ನಮ್ಮ ಹೆಣ್ಮಕ್ಳು. ಹೀಗೆ ನಾನು ನನ್ನದು ಎನ್ನುವ ಸ್ವಾರ್ಥ ನಮ್ಮಲ್ಲಿ ಇದ್ದಾಗ ನಾವು ಮಾತೆಯ ಭರವಸೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆಸೆ ನಮ್ಮಿಂದ ದೂರ ಹೋಗ್ಬೇಕು. ಮನುಷ್ಯ ಏರಿದರೆ 6, ಜಾರಿದರೆ 3. ಮನುಷ್ಯನ ಜೀವನ ಒಂದು ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ. ಮನುಷ್ಯ ಯಾವಾಗ ಬೇಕಾದರೂ ಸಾಯ್ತಾನೆ. ಕೊರೋನಾ ಬಂದಾಗ ಜನ ವಿಲ ಒದ್ದಾಡಿದ್ರು ಜೀವನಕ್ಕಾಗಿ. ಆಗ ನಾವು ನೋಡಿದ್ವಿ ಮನುಷ್ಯನ ಜೀವನ ನಶ್ವರವಾದದ್ದು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಕೊರೋನಾ ಒಂದು ದೊಡ್ಡ ಪಾಠವನ್ನ ಕಲಿಸ್ತು. ಕೊರೋನಾ ಒಂದು ಹೊಸ ಭರವಸೆಯನ್ನ ಮೂಡಿಸ್ತು. ಎಷ್ಟೋ ನಾಸ್ತಿಕರು ಆಸ್ತಿಕರಾಗಿ ದೇವರನ್ನ ನಂಬಲಿಕ್ಕೆ ಶುರು ಮಾಡಿದ್ರು. ಆಗ ನಾವು ಒಂದು ನೆನಪಿಡಬೇಕು, ಎಷ್ಟೋ ಜನ ಸತ್ತೋದ್ರು. ಯಾವುದಕ್ಕೋಸ್ಕರ? ಕೊರೋನಾ ಬಂದಲ್ಲ, ಭಯ ಪಟ್ಕೊಂಡು ಸತ್ತೋದ್ರು. ನಮ್ಮಲ್ಲಿ ಧೈರ್ಯ ಇರಬೇಕು. ಮಾತೆ ಮರಿಯಳ
ಅನುಗ್ರಹ ಆಶೀರ್ವಾದ ಇದ್ದಾಗ, ದೇವರ ಇರುವಿಕೆಯ ಪ್ರಸನ್ನತೆ ನಮ್ಮ ಜೊತೆ ಇರಬೇಕಾದ್ರೆ ನಾವು ಧೈರ್ಯದಿಂದ ಇರಬೇಕು. ನಾವೀಗ ಹೀಗೆ ಪ್ರಸ್ತುತ ಕಾಲ ನಾವು ನೋಡ್ತೀವಿ, ಬರೀ ಮೊಬೈಲ್, ಇಂಟರ್ನೆಟ್, ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಕಳೆದು ಹೋಗ್ಬಿಡ್ತೀವಿ. ವಾಸ್ತವ ಬದುಕಲ್ಲಿ ಒಂದು ಸಣ್ಣ ಅವಮಾನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಸಣ್ಣ ನೋವು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಸಣ್ಣ ಬೈಗುಳ ನಮಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಾತೆ ಮರಿಯಮ್ಮನವರು ಆಗ ಆ ಇಸ್ರಾಯೇಲ್ ಕಟ್ಟು ಸಂಪ್ರದಾಯದಲ್ಲಿ ಇದ್ದಾಗಲೂ ಕೂಡ ಆ ಒಂದು ಅವಮಾನವನ್ನ, ತಾನು ಕನ್ಯೆಯಳಾಗಿದ್ದು ಕೂಡ, ಗರ್ಭವತಿ ಆಗಿದ್ರು ಕೂಡ ಅದೆಲ್ಲವನ್ನ ಧೈರ್ಯವಾಗಿ ಆಕೆ ಒಪ್ಪಿಕೊಳ್ತಾಳೆ, ಅದನ್ನು ಅಪ್ಪಿಕೊಂಡು ಜೀವನವನ್ನು ಸಾಗಿಸ್ತಾಳೆ. ಆ ಧೈರ್ಯ ನಮಗಿರಬೇಕು. ನಾವು 2 ಪ್ರಾರ್ಥನೆಯನ್ನು ಮಾಡಬೇಕು. 2 ಕೊರಿಂಥ 4ನೇ ಅಧ್ಯಾಯ 16ರಲ್ಲಿ ಹೇಳ್ತಾರೆ, ಯಾರ ಬದುಕಲ್ಲಿ ವಿಶ್ವಾಸ ಇದೆಯೋ ಅವರ ಭೌತಿಕ ದೇಹ ನಶಿಸಿ ಹೋಗ್ತಿದ್ರು ಕೂಡ ಅವರ ಅಂತರಂಗ ದಿನ ದಿನ ನಲಿತಾ ಇರುತ್ತಂತೆ, ಅಷ್ಟು ಖುಷಿಯಾಗಿರುತ್ತಂತೆ. ನಾವೆಲ್ಲರೂ ಕೂಡ ಸುಂದರವಾಗಿ ಕಾಣಲು ಮೇಕಪ್ ಅನ್ನು ಹಾಕ್ಕೊಳ್ತೀವಿ, ಎಷ್ಟೊಂದು ಅಲಂಕಾರಕ ವಸ್ತುಗಳನ್ನು ಹಾಕಿಕೊಳ್ತೀವಿ. ಕೆಲವರು ನಗಾಡ್ತಾ ಇದ್ದಾರೆ, ಅಯ್ಯೋ ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ಫಾದರ್ ಅಂತ. ಹಾಗೆ ಎಲ್ಲ ಆಕರ್ಷಣೀಯವಾಗಿ ನಾವು ಇನ್ನೊಬ್ಬರ ಮುಂದೆ ಪ್ರದರ್ಶಿಸ್ತೀವಿ, ಅಥವಾ ನಮ್ಮನ್ನೇ ನಾವು ಇನ್ನೊಬ್ಬರ ಮುಂದೆ ಅಭಿವ್ಯಕ್ತಗೊಳಿಸ್ತೀವಿ. ಆದರೆ ದೇವರಿಗೆ ಬೇಕಾಗಿದ್ದು ನಮ್ಮ ಅಂತರಂಗ, ದೇವರಿಗೆ ಬೇಕಾಗಿದ್ದು ನಮ್ಮ ವಿಶ್ವಾಸ. ಆ ವಿಶ್ವಾಸ ಯಾರಲ್ಲಿದೆ? ಮಾತೆ ಮರಿಯಳ ಭರವಸೆ ಅವರಲ್ಲಿರುತ್ತೆ. 2ನೇದು, ಜ್ಞಾನೋಕ್ತಿಗಳ ಗ್ರಂಥ 30ನೇ ಅಧ್ಯಾಯ ವಾಕ್ಯ 8ರಲ್ಲಿ ಒಂದು ಒಳ್ಳೆ ಪ್ರಾರ್ಥನೆ ಇದೆ. ನಾವೆಲ್ಲರೂ ಕೂಡ ಈ ಪ್ರಾರ್ಥನೆ ಮಾಡಬೇಕು. ದೇವರೇ, ನನ್ನಲ್ಲಿರುವ ಕಪಟತನವನ್ನ, ಮಿಥ್ಯವನ್ನ ತೊಲಗಿಸು. ಬಡತನವೂ ಬೇಡ, ಐಶ್ವರ್ಯವೂ ಬೇಡ, ಅನುದಿನದ ಆಹಾರ ನೀಡನಗೆ ಸಾಕು. ಈ ಒಂದು ಪ್ರಾರ್ಥನೆ ನಮ್ಮಲ್ಲಿರಬೇಕು. ಮಾತೆ ಮರಿಯಳ ಅನುಗ್ರಹ ಆಶೀರ್ವಾದ ನಮಗೆ ಸಿಗುತ್ತೆ. ಕಣ್ಣುಗಳನ್ನು ಮುಚ್ಚೋಣ, ಕರಗಳನ್ನು ಜೋಡಿಸೋಣ, ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರಭು ಯೇಸು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೊಟ್ಟಿಯ ರೂಪದ ಮೂಲಕ ನಮ್ಮ ಮನಸ್ಸಿಗೆ, ಜೀವಕ್ಕೆ, ಜೀವನಕ್ಕೆ ಆಗಮಿಸ್ತಾರೆ. ಪ್ರಭು ಯೇಸುವೆ, ಮಾತೆ ಮರಿಯಳು, ಹರಿಹರದ ಮಾತೆ, ನೊಂದವರಿಗೆ ಭರವಸೆಯ ಕಿರಣ. ಆ ಮಾತೆಯನ್ನು ನೀಡಿದ ನೀವು, ನಾವು ನಿಮ್ಮಲ್ಲಿ ಪ್ರಾರ್ಥಿಸುವಾಗ ನಿಮ್ಮ ಸ್ವರ್ಗೀಯ ಸದನದ ಮೂಲಕ ನಮಗೆ ಆಶೀರ್ವಾದವನ್ನು ನೀಡಿರಿ. ನಮ್ಮ ಕುಟುಂಬಗಳಿಗೆ ಬೇಕಾಗಿರುವ ವರಪ್ರಸಾದಗಳನ್ನು ನೀಡಿರಿ. ನಮ್ಮ ಕುಟುಂಬದಲ್ಲಿರುವ ಸಮಸ್ಯೆಗಳನ್ನು, ಚಿಂತೆಗಳನ್ನು, ನೋವುಗಳನ್ನು, ಆತಂಕಗಳನ್ನು ಎಲ್ಲವನ್ನು ನಿಮಗೆ ಸಮರ್ಪಿಸುತ್ತೇವೆ. ಪ್ರಭು ಯೇಸುವೆ, ಮಾತೆ ಮರಿಯಳ ಶಕ್ತಿಶಾಲಿಯ ಭಿನ್ನಗಳ ಮೂಲಕ ನಮ್ಮನ್ನು ಅರಸಿರಿ, ಆಶೀರ್ವದಿಸಿರಿ. ಆಮೇನ್. ಭಗವಂತ ನಿಮ್ಮನ್ನ ಹಾಗೂ ನನ್ನನ್ನು ಅರಸಿ ಆಶೀರ್ವದಿಸಲಿ. ನಾವೆಲ್ಲರೂ ಎದ್ದು ನಿಂತು ನಮ್ಮ ಕೋರಿಕೆ, ಬೇಡಿಕೆಗಳನ್ನು ಪ್ರಭುವಿನ ಪಾದಚರಣಗಳಿಗಿರಿಸಿ ಅವುಗಳಿಗಾಗಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ? ದೇವನೇ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ಓ ದೇವನೇ ಈ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ಅಖಿಲ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಧರ್ಮಸಭೆಯ ನಾಯಕರು ಮಾತೆ ಧರ್ಮಸಭೆಯನ್ನು ಉತ್ತಮವಾಗಿ ಪಾಲಿಸಲಿ. ಯೇಸು ಕ್ರಿಸ್ತರ ಜೀವನದಲ್ಲಿ ಮಾತೆ ಪಯಣಿಸಿದಂತೆ ಈ ಧರ್ಮಸಭೆಯನ್ನು ಮುನ್ನಡೆಸಲು ಧಾರ್ಮಿಕ ನಾಯಕರಿಗೆ ಬೇಕಾದ ಶಕ್ತಿ, ಕೃಪೆಯನ್ನು ಪಡೆಯಲೆಂದು ಬನೇ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ಓ ದೇವನೇ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ನಮ್ಮ ದೇಶದ ನಾಯಕರಿಗಾಗಿ ಪ್ರಾರ್ಥಿಸೋಣ.
ದೇಶದ ನಾಯಕರು ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಸ್ವಾಸ್ಥ್ಯವನ್ನು ಬಡಗಿಟ್ಟು ಬಡ ಜನರ ಸೇವಾ ಕಾರ್ಯದಲ್ಲಿ ತಮ್ಮನ್ನೇ ತೊಡಗಿಸಿಕೊಳ್ಳಲೆಂದು ಓ ದೇವನೇ ಪ್ರಾರ್ಥನೆ ನೀಯಾಲಿಸು ನೆರವೇರಿಸು. ಓ ದೇವನೇ ಪ್ರಾರ್ಥನೆ ನೀಯಾಲಿಸು ನೆರವೇರಿಸು. ಲೌಕಿಕ ಆಗು ಹೋಗುಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡು ದೈವಭಕ್ತಿ ದೈವ ಪ್ರೀತಿಯಿಂದ ದೂರ ಉಳಿದಿರುವ ಎಲ್ಲ ಭಕ್ತಾದಿಗಳಿಗೆ ತಮ್ಮ ಮನಸ್ಸನ್ನು ಬದುಕನ್ನು ಬದಲಾಯಿಸಿ ಮಾತೆ ಮೇರಿಯ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ವಿಶ್ವಾಸಭರಿತ ಜೀವನವನ್ನು ನಡೆಸಲೆಂದು ಓ ದೇವನೇ ಪ್ರಾರ್ಥನೆ ನೀಯಾಲಿಸು ನೆರವೇರಿಸು. ಓ ದೇವನೇ ಪ್ರಾರ್ಥನೆ ನೀಯಾಲಿಸು ನೆರವೇರಿಸು. ಇಂದಿನ ನವೀನ ಬಲಿ ಪೂಜೆಯಲ್ಲಿ ಭಾಗವಹಿಸುತ್ತಿರುವ ಭಕ್ತಾದಿಗಳಿಗಾಗಿ ಪ್ರಾರ್ಥಿಸೋಣ. ತಮ್ಮ ಕೋರಿಕೆ ವಿನಯಗಳನ್ನು ದೇವರಿಗೆ ಸಮರ್ಪಿಸುತ್ತಾ ಭರವಸೆಯ ಜೀವನವನ್ನು ನಡೆಸಲು ಬೇಕಾದ ವರಗಳನ್ನು ಅವರು ಪಡೆಯಲೆಂದು. ಓ ದೇವನೇ ಪ್ರಾರ್ಥನೆ ನೀಯಾಲಿಸು ನೆರವೇರಿಸು. ಓ ದೇವನೇ ಪ್ರಾರ್ಥನೆ ನೀಯಾಲಿಸು ನೆರವೇರಿಸು. ದೇವರೇ, ನಿಮ್ಮ ಭಕ್ತರನ್ನು ಪ್ರಸನ್ನ ಮುಖದಿಂದ ಈಕ್ಷಿಸಿರಿ. ಹರಿಹರದ ಮಾತೆಯ ಮಧ್ಯಸ್ಥಿಕೆಯ ಮೂಲಕ ನಾವು ಬೇಡಿಕೊಂಡಿರುವ ಸಕಲ ವರಗಳನ್ನು ಈಡೇರಿಸಿರಿ. ನಿಮ್ಮ ಚಿತ್ತವಿದ್ದಲ್ಲಿ ಅವುಗಳನ್ನು ನೆರವೇರಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಹಲೋ 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 ಸನಿ ಸಾನಿ ಧನಿ ಪಮ ಪಾಗರಿಗ ಸನಿ ಸಾನಿ ಧನಿ ಪಮ ಪಾಗರಿಸ ಬಂದೇ ಪ್ರಭುವೇ ಬಲಿಪೀಠಕ್ಕೆ ನನ್ನನ್ನೇ ತಂದಿಹೆ ಕಾಣಿಕೆಗೆ ನನ್ನನ್ನೇ ತಂದಿಹೆ ಕಾಣಿಕೆಗೆ ಅರ್ಪಿಸುತ್ತು ನಿನ್ನ ಸದಯ ಫಲಗಳನ್ನು ಅರ್ಪಿಸಲು ಬಾಳಿನ ಶ್ರಮದ ಫಲಗಳನ್ನು ಸ್ವೀಕರಿಸೋ ನೀನು ಗ್ರಹಿಸೋ ಸ್ವೀಕರಿಸೋ ಅನುಗ್ರಹಿಸೋ ನಿನ್ನ ಜೀವವನ್ನು ನೀನುಳಿದ ಜೀವವನ್ನು ನಾ ಬಂದೇ ಪ್ರಭುವೇ ಬಲಿಪೀಠಕ್ಕೆ ನನ್ನನ್ನೇ ತಂದಿದೆ ಕಾಣಿಕೆಗೆ ನನ್ನನ್ನೇ ತಂದಿದೆ ಕಾಣಿಕೆಗೆ
ಪ್ರೀತಿಯ ಸಹೋದರಿಯರೇ ಸಹೋದರರೇ, ನನ್ನ ಹಾಗೂ ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ದೇವರೇ, ನಿಮ್ಮ ಪುತ್ರರ ಪೂಜ್ಯ ಮಾತೆಯ ಸ್ಮರಣೆಯನ್ನು ಕೊಂಡಾಡುತ್ತಿರುವ ನಾವು ನಿಮಗೆ ಈ ಸ್ತುತಿ ಬಲಿಯನ್ನು ಅರ್ಪಿಸುತ್ತಿದ್ದೇವೆ. ಈ ಪೂಜ್ಯ ವಿನಿಮಯದ ಮೂಲಕ ನಾವು ನಿತ್ಯ ವಿಮೋಚನೆಯ ಹಾದಿಯಲ್ಲಿ ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ಸಕಲ ಸಂತರನ್ನು ಗೌರವಿಸುವುದರಲ್ಲಿ ನಿಮ್ಮ ಮಹತ್ ಕಾರ್ಯಗಳನ್ನು ಸ್ತುತಿಸುತ್ತೇವೆ. ಅಂತೆಯೇ ವಿಶೇಷವಾಗಿ ಪರಿಶುದ್ಧ ಕನ್ಯಾ ಮರಿಯಮ್ಮನವರ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ಆಕೆಯ ಕೃತಜ್ಞತಾ ಸ್ತುತಿಗೀತೆಯನ್ನು ಮಾರ್ದನಿಸುತ್ತಾ ನಿಮ್ಮ ಕರುಣೆಯನ್ನು ಘೋಷಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಜಗತ್ತಿನ ಮೂಲೆ ಮೂಲೆಗೂ ನೀವು ನಿಜವಾಗಿಯೂ ಮಹತ್ ಕಾರ್ಯಗಳನ್ನು ಎಸಗಿದ್ದೀರಿ ಹಾಗೂ ನಿಮ್ಮ ಅಪರಿಮಿತ ದಯೆಯನ್ನು ಯುಗ ಯುಗಾಂತರಕ್ಕೂ ವಿಸ್ತರಿಸಿದ್ದೀರಿ. ನಿಮ್ಮ ಸೇವಕಿಯ ದೀನತೆಯನ್ನು ವೀಕ್ಷಿಸಿ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರನ್ನು ಆಕೆಯ ಮೂಲಕ ನಮ್ಮ ರಕ್ಷಕರನ್ನಾಗಿ ನೀಡಿದಿರಿ. ಅವರ ಮುಖಾಂತರವೇ ದೂತಗಣಗಳು ನಿಮ್ಮ ಮಹತ್ವವನ್ನು ಆರಾಧಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಆನಂದಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ಒಂದೇ ಕಂಠದಿಂದ ನಿಮ್ಮ ಸ್ತುತಿಯನ್ನು ಅಮಿತಾನಂದದಿಂದ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು
ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ, ಇಲ್ಲಿ ನೆರೆದಿರುವ ಅರಿಯರ ಮಾತೆಯ ಭಕ್ತಾದಿಗಳ, ಇಲ್ಲಿ ಅವರ ಕುಟುಂಬಗಳನ್ನು, ಅವರ ಮಕ್ಕಳ ಮರಿಯನ್ನು ಹೇರಾಳವಾಗಿ ಆಶೀರ್ವದಿಸಿರಿ. ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ,
ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಎಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೊಳಪಡಿಸಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ನೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಈಗೋ ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನೀಡುವ ಪವಿತ್ರ ಪರಮಪ್ರಸಾದ ಕಥೋಲಿಕ ಕ್ರೈಸ್ತರಿಗೆ ಸೀಮಿತವಾದ ಒಂದು ಸಂಸ್ಕಾರವಾಗಿರುತ್ತದೆ. ಅನ್ಯ ಧರ್ಮೀಯರಲ್ಲಿದ್ದ ಪಕ್ಷದಲ್ಲಿ ದಯವಿಟ್ಟು ನಿಮ್ಮ ಸ್ಥಳದಲ್ಲಿಯೇ ಕುಳಿತುಕೊಳ್ಳಿರಿ. ಬಲಿಪೂಜೆಯ ಕೊನೆಯಲ್ಲಿ ನಿಮ್ಮೆಲ್ಲರನ್ನ ವಿಶೇಷವಾಗಿ ಆಶೀರ್ವದಿಸಲಾಗುವುದು. ಕಥೋಲಿಕ ಕ್ರೈಸ್ತರು ಮುಂದೆ ಬಂದು ಪರಮಪ್ರಸಾದವನ್ನು ಸ್ವೀಕರಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. La 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 la.
ಪೋಷಿಸು, ಬಾಂಧವ್ಯ ಬೆಸೆದು ಉಂಡಿಸಿಸು, ಸ್ನೇಹದಿ ಸೆಳೆದು ನೀ ಪೋಷಿಸು. ನೀನಿರಲು ಈ ಮನವು ಮೃತವಾಗಿದೆ, ನೀ ಬರುವ ಪ್ರತಿಕ್ಷಣವು ಹಿತವಾಗಿದೆ. ಓ ದೇವ ನಿನ್ನೊಲವ ಚಿರನೂತನ, ಓ ದೇವ ನೀ ತರವರಿತನ. ಬಾ ಪ್ರಭುವೇ ಬೆಳಕಾಗಿ ಒನಲಾಗಿ ಮೌರ್ಯದ ಮಂಜನು ಕರಗಿಸಬ, ಮಾಡಿದ ಬಾಳನ್ನು ಚಿಗುರಿಸಬ, ಅನುಬಂಧ ಬೆಸೆಯಲು ಬಾ, ಅನುಕಂಪ ತೋರಿಸಬ. ಬಾ ಪ್ರಭುವೇ ಬೆಳಕಾಗಿ. ಸೋಣ ದೇವರೇ, ನಿತ್ಯ ವಿಮೋಚನೆಯ ಸಂಸ್ಕಾರದಲ್ಲಿ ನಾವೀಗ ಪಾಲ್ಗೊಂಡಿದ್ದೇವೆ. ನಿಮ್ಮ ಪುತ್ರರ ಮಾತೆಯ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ನಿಮ್ಮ ಕೃಪಾವರದ ಪರಿಪೂರ್ಣತೆಯಲ್ಲಿ ಮಹಿಮೆ ಪಡಿಸುವಂತೆಯೂ ನಾವು ರಕ್ಷಣೆಗಾಗಿ ಅದರ ನಿರಂತರ ಹೆಚ್ಚಳವನ್ನು ಅನುಭವಿಸುವಂತೆಯೂ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದರ್ಶನ ದೇಗುಲದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬಲಿಪೂಜೆಯಲ್ಲಿ ಭಾಗವಹಿಸಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಈಗಾಗಲೇ ನಿಮಗೆ ತಿಳಿಯಪಡಿಸಿದ ಹಾಗೆ ಯೇಸುವಿನ ತಾಯಿ ಮರಿಯಮ್ಮನವರು ಕಾಣಿಸಿಕೊಂಡಂತಹ ಏಕೈಕ ಪವಿತ್ರ ಸ್ಥಳ ಕರ್ನಾಟಕದಲ್ಲಿ ಈ ಒಂದು ಸ್ಥಳ. ಇಂತಹ ಒಂದು ಪವಿತ್ರ ಸ್ಥಳದಲ್ಲಿ ದೇವಾಲಯ ನಿರ್ಮಾಣವಾಗಿದೆ. ಇವತ್ತು ಇಲ್ಲಿ ನಾವು ಬಲಿಪೂಜೆಯಲ್ಲಿ ಭಾಗವಹಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು ವಂದನೆಯನ್ನು ಹೇಳಬೇಕು ಫಾದರ್ ವಿನಯ್ ಕುಮಾರ್ ಇವರಿಗೆ. ವಿನಯ್ ಕುಮಾರ್ ಈಗಾಗಲೇ ಅವರು ತಮ್ಮ ಜೀವನದಲ್ಲಿ ಆದಂತಹ ಮಾರ್ಪಾಡು ಘಟನೆಯನ್ನು ನಮಗೆಲ್ಲರಿಗೂ ಹೇಳಿದ್ದಾರೆ. ಈ 6 ವರ್ಷಗಳಲ್ಲಿ 2 ಯಾಜಕರಿಗೆ ಕೈ ಚಪ್ಪಾಳೆ ಸಿಕ್ಕಿದೆ ನಮ್ಮ ಧರ್ಮ ಕೇಂದ್ರದಲ್ಲಿ. ನನಗಲ್ಲ, ಮೊದಲನೇದು ನೀವು ಫಾದರ್, ಎರಡನೇದವರು ಅಂತ ಹೇಳ್ಬೇಡ್ರಿ. ನನ್ನ ಮನಸ್ಸಲ್ಲಿ ನೀವು ಚಪ್ಪಾಳೆ ಹೊಡ್ಕೊಳ್ತೀರಿ ನಾನು ಪ್ರಬೋಧನೆ ಕೊಟ್ಟಂಗೆ. ನನಗೆ ಗೊತ್ತಿದೆ, ಕೆಲವರು ಬಂದು ಹೇಳ್ತಾರೆ ನನ್ನ ಹತ್ರ. ಚಪ್ಪಾಳೆಯನ್ನು ನೀಡಿದ್ದು ನಿಮಗೆ ಗೊತ್ತಿರಬೇಕು, ಫಾದರ್ ನಿತಿನ್ ಮೊಂತೇರೋ ಅಂತ ಹೇಳಿ ನನಗೆ ಸಹಾಯಕ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಅವರು ಮಗುವಾಗಿರಬೇಕಾದ್ರೆ ಹೇಗೆ ಅವರಿಗೆ ಹೃದಯದ ಶಸ್ತ್ರಚಿಕಿತ್ಸೆ ಆಗುತ್ತೆ, ಆನಂತರದಲ್ಲಿ ಅವರು ಬೆಳೆದು ಒಬ್ಬ ಯಾಜಕರಾಗ್ತಾರೆ ಅಂತ. ಪುಟ್ಟ ಮಗು
3 ತಿಂಗಳು 6 ತಿಂಗಳು ನೆನಪು ಬರ್ತಾ ಇಲ್ಲ ನನಗೆ. ತುಂಬ ಚಿಕ್ಕ ಮಗುವಾಗಿರಬೇಕಾದ್ರೆ ಓಪನ್ ಹಾರ್ಟ್ ಸರ್ಜರಿ ಆಗುತ್ತೆ. ಅದಾದ ನಂತರ ಅವರು ಜೀವನದಲ್ಲಿ ಹೇಗೆ ಯಾಜಕರಾದರು ಅಂತ ಹೇಳಿ. ಅದಾದ ನಂತರ ಫಾದರ್ ವಿನಯ್ ಕುಮಾರ್ ಅವರಿಗೆ ಚಪ್ಪಾಳೆ ಆಮೇಲೆ ಸಿಕ್ಕಿದ್ರೆ ಪರವಾಗಿಲ್ಲ, ಆದರೆ ಬಲಿಪೂಜೆಯ ಪ್ರಬೋಧನೆಯನ್ನು ನೀಡಬೇಕಾದ್ರೆ ಸಿಕ್ಕಿದೆ. ಭಾಳ ಸಂತೋಷ ನನಗೆ. ಆನಂದ ಬಾಷ್ಪ ನನ್ನ ಕಣ್ಣಿಂದ ಹೊರಗಡೆ ಬಂತು. ಕಾರಣ ಏನು ಅಂತ ಹೇಳಿದರೆ, ನನಗೆ ಗೊತ್ತಿರಲಿಲ್ಲ ಅವಾಗ. ಒಂದು ಚಿಕ್ಕ ಹುಡುಗ ನನ್ನ ಹತ್ರ ಬಂದ್ಬಿಟ್ಟು, ಫಾದರ್ ನಾನು ಕ್ರೈಸ್ತನಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಏನು ಒಳ್ಳೆ ಹುಡುಗ ಇದ್ದಾನೆ, ಪರವಾಗಿಲ್ಲ, ನಮ್ಮ ಕಣ್ಣು ಮುಂದೆ ಓಡಾಡ್ತಾ ಇರೋನು, ಆಗಾಗ ಚರ್ಚಿಗೆ ಬರ್ತಾನೆ, ಕಾಣಿಸ್ಕೊಳ್ತಾನೆ ಅಂತ ಹೇಳಿ. ವಿನಯ್ ಕುಮಾರ್ ಬರೀ ಒಬ್ಬ ಯಾಜಕರು ಮಾತ್ರ ಅಲ್ಲ, ಒಬ್ಬ ಮೇಧಾವಿಯಾಗಿ ನಮ್ಮ ಮಾತೆ ಎನ್ನುವಂಥ ಪುಸ್ತಕ ಏನು ನಾವಿವತ್ತು ಆ ನವೇನ ಪ್ರಾರ್ಥನೆಗಳ ಸಂಗ್ರಹ, ಚೇತನ ಈ ಹಾಡಿನ ಪುಸ್ತಕದ ಒಂದು ಕರಡು ಪ್ರತಿಯನ್ನು ತಿದ್ದಿರೋದಾಗಲಿ, ಹಾಗೂ ಕನ್ನಡ ಕ್ರೈಸ್ತ ಸಾಹಿತ್ಯಕ್ಕೆ ಈ ಪುಟ್ಟ ವಯಸ್ಸಿನಲ್ಲಿಯೇ ಅಮೋಘವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದೇ ಒಂದು ಕಂಡೀಷನ್ ಅವ್ರದ್ದಾಗಿತ್ತು. ಏನಂತ ಹೇಳಿದರೆ, ಫಾದರ್ ನಾನು ಕ್ರೈಸ್ತ ಆಗ್ತೀನಿ, ನಮ್ಮ ತಾಯಿಗೆ ನನ್ನ ತಂಗಿಗೆ ಯಾರು ಜ್ಞಾನ ತಂದೆ ತಾಯಿ ಆದರೂ ಪರವಾಗಿಲ್ಲ, ನನಗೆ ಮಾತ್ರ ನೀವೇ ಆಗಬೇಕು ಅಂತ. ನಾನು ಹೇಳಿದೆ ಆ ಥರ ಒಂದು ಅವಕಾಶ ಇಲ್ಲ, ಹಾಗಾದರೆ ನಾನು ಆಗೋಲ್ಲ ಅಂತ. ಕೊನೆಗೆ ಒಪ್ಕೊಂಡು ಆತನಿಗೆ ಜ್ಞಾನ ತಂದೆ ಆದೆ. ಸಂತೋಷವಾಗಿ ಇವತ್ತು ಒಬ್ಬ ಯಾಜಕ ಧರ್ಮಸಭೆಗೆ ದೊರೆತಿರೋದು ನನಗಂತೂ ಭಾಳ ಹೆಮ್ಮೆ. ಒಂದು ದೊಡ್ಡ ಚಪ್ಪಾಳೆಯನ್ನು ನೀಡಿ ನಾವು ಫಾದರ್ ವಿನಯ್ ಕುಮಾರ್ ಅವರಿಗೆ ವಂದನೆಯನ್ನು ಸಮರ್ಪಿಸೋಣ. ಮೂಲತಃ ದಾವಣಗೆರೆಯವರು, ಹಿರಿಯೂರಿನಲ್ಲಿ ಬೆಳೆದವರು, ಹರಿಹರದ ಆರೋಗ್ಯ ಮಾತೆಯ ಅಪ್ರತಿಮ ಭಕ್ತರು. ಅವರ ತಾಯಿ ಇತ್ತೀಚೆಗೆ ತೀರ್ಕೊಂಡ್ರು. ನಾನು ಕೂಡ ಹರಿಹರದಿಂದ ಗಾರ್ಡನಹಳ್ಳಿಗೆ ಹೋಗಿ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದೆ. ಬಹಳ ವಿಶ್ವಾಸದಲ್ಲಿ ಬೆಳೀತಾ ಇದ್ದಂತಹ ಕುಟುಂಬ, ತಂಗಿ ಅವ್ರ ಜೊತೆಗಿದ್ದಾರೆ. ಕರ್ಕೊಂಡು ಬರೋದಕ್ಕೆ ಹೇಳಿದೆ ನಾನು ಮೊನಾಲಿಕಾಗೆ, ಆದರೆ ಅವರು ಕರ್ಕೊಂಡು ಬಂದಿಲ್ಲ ಅಂತ ಕಾಣಿಸುತ್ತೆ. ಆದರೆ ಅವರು ಬಂದಿದ್ದಾರೆ. ಭಾಳ ಹೆಮ್ಮೆ ಮತ್ತು ಪ್ರೀತಿ. ಯಾಜಕೀಯ ಜೀವನವನ್ನು ಆರಂಭಿಸಿರುವಂಥ ಇವರು ಇನ್ನೂ ಹೇರಳವಾದಂತಹ ಆತ್ಮಗಳನ್ನು ಧರ್ಮಸಭೆಗೆ ತಂದುಕೊಂಡು ಬರುವಂತೆ ಆಗಲಿ, ದೇವರ ಅನುಗ್ರಹ ಅವರ ಜೊತೆಗಿರಲಿ ಅಂತ ಹೇಳಿ ನಾನು ಕೂಡ ವೈಯಕ್ತಿಕವಾಗಿ ಪ್ರಾರ್ಥಿಸ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರತಿದಿನ ನಾನು ಹೇಳ್ತಾ ಇರ್ತೀನಿ, 9 ದಿನಗಳ ನವೇನ 6 ದಿನ ಮುಕ್ತಾಯ ಆಗೋಗ್ಬಿಡ್ತು, ಇನ್ನು 3 ದಿನ ಇರೋದು. ಅದಕ್ಕಾಗಿ ವ್ರತವನ್ನ ತೆಗೆದುಕೊಂಡು ಬಂದಿರುವಂತಹ 6 ದಿನ ಬಂದಿರೋರು ಈ ಕೊನೆ ಗಳಿಗೆಯಲ್ಲಿ ಒಬ್ಬ ನೊಣ ತಿಂದು ಸತ್ತೋಗಿ ಹೆಸರು ಕೆಡಿಸ್ಕೊಂಡಂತ. ಆ ರೀತಿಯಲ್ಲಿ 1 ದಿನ ತಪ್ಪಿಸ್ಕೋಬೇಡಿ. 2 ದಿನ ಉಳಿದಿದೆ. 7ನೇ ತಾರೀಕು ಧರ್ಮಾಧ್ಯಕ್ಷರ ಬಲಿಪೂಜೆ ಇರ್ತದೆ. ಆದ್ದರಿಂದ ನಾವು ಉಳಿದಿರುವಂಥ ಈ ದಿನಗಳಲ್ಲೂ ಕೂಡ ವ್ರತವನ್ನ ಮಾಡಿ ಈ ಒಂದು ಬಲಿಪೂಜೆಯಲ್ಲಿ ಭಾಗವಹಿಸೋಣ. ಇವತ್ತಿನ ಈ ಬಲಿಪೂಜೆಯ ನೇರ ಪ್ರಸಾರವನ್ನು ನಮಗಾಗಿ ಮಾಡಿಕೊಟ್ಟಂತಹ ಡಿವೈನ್ ವರ್ಡ್ ಟಿವಿ ಚಾನೆಲ್ನ ಸರ್ವರಿಗೂ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಮ್ಯಾಗ್ಡಲಿನ್ ಮೆಂಡಿಸ್ ಕುಟುಂಬ, ಕೆನಡಾ, ಇವರಿಗೆ ನಾನು ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಆರಾಧನಾ ವಿಧಿಯನ್ನು ನಡೆಸಿಕೊಟ್ಟಂತಹ ಯೇಸು ಬಾಲರದ ಸಮುದಾಯದ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಾಳಿನ ಆರಾಧನಾ ವಿಧಿಯನ್ನು ನಡೆಸಿಕೊಡಬೇಕೆಂದು ಸಂತ ಸಿಸಿಲಿಯ ಸಮುದಾಯದ ಸದಸ್ಯರನ್ನು ಕೇಳಿಕೊಳ್ತಾ ಇದ್ದೇನೆ. ಅವರು ದಯವಿಟ್ಟು ತಯಾರಿಯನ್ನು ಮಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಹಬ್ಬದ ಸಂದರ್ಭದಲ್ಲಿ ಇಲ್ಲಿ ಸೇವೆಯನ್ನು ನೀಡ್ತಾ ಇರುವಂತಹ ಫಾದರ್ ಅಲ್ಫೋನ್ಸ್ ಲೋಬೋ, ಫಾದರ್ ಮದಲೈ ಮುತ್ತು, ಫಾದರ್ ವಿಜಯ್ ಅವರಿಗೆ ನಾನು ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಫಾದರ್ ಆಂಟನಿ ಡಿಸೋಜಾ, ಫಾದರ್ ಡೇವಿಡ್ ದಲ್ಲಾರಿಯೋ, ಡೀಕನ್ ಸಂತೋಷ್ ಪ್ರಭು ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ದೇವಾಲಯದ ಉಸ್ತುವಾರಿಯನ್ನು ನೋಡಿಕೊಂಡು ಇಲ್ಲಿ ಆಗಮಿಸಿ ಎಂದೂ ಕೂಡ ಈ ದೇವಾಲಯವನ್ನು ಸ್ವಚ್ಛವಾಗಿ ಇರಿಸಿಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ವಂದನೆಯ ಸಹೋದರಿ ಮೈಕಲ್ ಇವರಿಗೆ ವಿಶೇಷವಾದಂತಹ ವಂದನೆಯನ್ನು ನಾನು ಸಮರ್ಪಿಸ್ತಾ ಇದ್ದೇನೆ.
ಪ್ರೀತಿಯ ಸಹೋದರ ಸಹೋದರಿಯರೇ, ಧರ್ಮ ಕೇಂದ್ರ ಒಟ್ಟಾಗಿ ಸೇರಿ ಕೆಲಸವನ್ನ ಮಾಡ್ತಾ ಇರುವಂತ ಈ ಸಂದರ್ಭದಲ್ಲಿ ನಾವು ಉಳಿದಿರುವಂತಹ ಇನ್ನು 2 ದಿನಗಳ ತಯಾರಿ ಏನಿದೆ, 2 ದಿನಗಳ ತಯಾರಿ, ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆರಾಧನೆ ಆರಂಭ ಆಗುತ್ತೆ. ಪರಮಪ್ರಸಾದದ ಆರಾಧನೆಗೆ ದೇವರದೇ ಒಳಗಡೆ ಬರ್ರಿ ಅಂತ ನಾನು ಕರಿತಾ ಇದ್ದೆ. ಇವತ್ತು ಮಳೆ ಕರೆಕ್ಟಾಗಿ ವರ್ಷಧಾರೆಯ ಮೂಲಕ ಎಲ್ಲರೂ ಅಯ್ಯೋ ಇಷ್ಟೊಂದು ಜನ ಹೊರಗಡೆ ಇದ್ರ ಅಂತೇಳಿ ಆಶ್ಚರ್ಯ ಆಗುತ್ತೆ. ಏನು ಚಿಂತೆ ಮಾಡಬೇಡಿ, ಎಲ್ಲ ಮುಂದ್ಗಡೆ ಬನ್ನಿ, ಇಲ್ಲೇ ಕ್ಯಾಮ್ರಾ ಹಿಂದ್ಗಡೆ ನಿಂತ್ಕೊಂಡ್ರೆ ಸಾಕು. ಬನ್ನಿ, ತೊಂದರೆ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಅನುಗ್ರಹ ಮತ್ತು ಆಶೀರ್ವಾದ ನಮ್ಮ ಜೊತೆಗಿದೆ ಹಾಗೂ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇಡೀ ಧರ್ಮಕೇಂದ್ರ ಒಂದು ಪ್ರೀತಿಸುವ ಸಮುದಾಯವಾಗಿ, ಒಂದು ಪ್ರಾರ್ಥಿಸುವ ಸಮುದಾಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರಬೇಕಾದ್ರೆ ಎಲ್ಲರಿಗೂ ಕೂಡ ನಾನು ಹೆಸರನ್ನು ಹೇಳದೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಮಾಡ್ತಾ ಇದ್ದೀರಾ, ನನ್ನನ್ನು ಕೇಳಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ, ಇದು ಭಾಳ ಸಂತೋಷದ ವಿಷಯ. ಸ್ವಲ್ಪ ಜಾಸ್ತಿ ನನಗೆ ಒಂದೊತ್ತು ನಿದ್ರೆ ಮಾಡೋದಕ್ಕಾಗದೇ ಇದ್ರೂ ಕೂಡ ಚಿಂತೆ ಇಲ್ಲ, ಆದರೆ ನಾವು ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಹಬ್ಬದ ಆಚರಣೆ ಒಂದು ವಿಶೇಷವಾದ ಆಚರಣೆ ಆಗಬೇಕು. ಪ್ರಿಯರೇ, 8ನೇ ತಾರೀಕು ನಾನು ಒಂದು ದೊಡ್ಡ ಅದ್ಭುತವನ್ನು ಹೇಳಬೇಕು, ಆದರೆ ಇವತ್ತು ಅದಕ್ಕೆ ಪೀಠಿಕೆಯನ್ನು ಹಾಕ್ತಾ ಇದ್ದೀನಿ, ಎಲ್ಲರೂ ಕೇಳ್ಕೊಳ್ಳಿ. ಭಾನುವಾರ ಬೆಳಿಗ್ಗೆ ಅಂದರೆ ನಿನ್ನೆ ಬೆಳಿಗ್ಗೆ ಪಾದಯಾತ್ರಿಗಳು ಹರಿಹರಕ್ಕೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಹಗರಿಬೊಮ್ಮನಹಳ್ಳಿ ಹತ್ರ KSRTC ಬಸ್ ಒಂದು ಸುಮಾರು ರಾತ್ರಿ 3-4 ಗಂಟೆ ಸಮಯ ನೋಡಿ ಎಷ್ಟು ಜನ. ನಾನು ಹೇಳ್ತೀನಿ, ಅನೇಕ ಸಾರಿ ನಾವು ಇಲ್ಲಿರುವಂಥವರು ದೇವಾಲಯಕ್ಕೆ ಬರೋದಕ್ಕೆ ಅಯ್ಯೋ ಇವತ್ತು ಯಾಕಪ್ಪ ಅಂಥೇಳಿ ಯೋಚನೆ ಮಾಡ್ತೀವಿ. ಎಲ್ಲಿಂದನೂ ನಡ್ಕೊಂಡು ಬರ್ತಾ ಇರುವಂಥವ್ರು, ರಾಯಚೂರು ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದಾರೆ. KSRTC ಬಸ್ಸು ಇಡೀ ಗ್ರೂಪಿಗೆ ಗುದ್ದುಬಿಟ್ಟು ಹೋಗ್ತು. ಇಡೀ ಗ್ರೂಪ್ 9 ಜನ ಇದ್ರು. ಆ 9 ಜನರಲ್ಲಿ ಕೂಡಲೇ ನಾನು ಬೆಳಿಗ್ಗೆ 5-5:15 ಗಂಟೆ ಸಮಯ ಇರಬೇಕು, ನಾನು ವಾಕಿಂಗ್ ಹೋಗಬೇಕಾದ್ರೆ ಧರ್ಮಕೇಂದ್ರದ ಗುರುಗಳು ಫೋನ್ ಮಾಡ್ತಾರೆ, ದರ್ ಇಸ್ ಎ ಸ್ಯಾಡ್ ನ್ಯೂಸ್ ದಟ್ ಅವರ್ ಪೀಪಲ್ ಆರ್ ಹಿಟ್ ಬೈ ಎ KSRTC ಬಸ್, ಹಿಟ್ ಆ್ಯಂಡ್ ರನ್ ಕೇಸ್. ಅವ್ರಿಗೆ ಗೊತ್ತಿಲ್ಲ ಪಾಪ, ಆ ರಾತ್ರಿಯಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಪ್ರಿಯರೇ, ರೆಕಾರ್ಡ್ ಆಗ್ತಾ ಇದೆ, ನಾನು ಹೇಳ್ತಾ ಇರೋ ಮಾತು ರೆಕಾರ್ಡ್ ಆಗ್ತಾ ಇದೆ. ಎಷ್ಟೊಂದು ಸತ್ಯ ಮತ್ತು ಅದ್ಭುತವನ್ನು ಹರಿಹರದ ಆರೋಗ್ಯ ಮಾತೆ ಮಾಡ್ತಾಳೆ ಅಂತ ನಾನು ಅಲ್ಲೇ ಮೊಣಕಾಲು ಹಾಕ್ತೆ. ಪ್ರಿಯರೇ, ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ಹೇಳಿದೆ, ತಾಯಿ ನಿನ್ನ ಒಂದು ಈ ಸ್ಥಳಕ್ಕೆ ಅವರು ಬರ್ತಾ ಇದ್ದಿದ್ದು ಏನಕ್ಕಾಗಿ? ಪಾದಯಾತ್ರೆ. ಒಂದು ಜೀವ ಕೂಡ ಹೋಗಬಾರ್ದು. ಪ್ರಿಯರೇ, ನಿನ್ನೆ ಆ ಕೆಲವರು ಕುಟುಂಬಸ್ಥರು ಬಸ್ಸಲ್ಲಿ ಬಂದ್ಬಿಟ್ಟಿದ್ದಾರೆ, ಇಲ್ಲಿಗೆ ಹರಿಹರಕ್ಕೆ ಬಂದ್ಬಿಟ್ಟಿದ್ದಾರೆ. ಬಂದಾಗ ಅವ್ರು ಹೇಳಿದರು, ಫಾದರ್ 3 ಜನರ ಸ್ಥಿತಿ ಗಂಭೀರವಾಗಿದೆ, ಯಾಕಂದರೆ ಬಸ್ ಹೋಗ್ಬಿಟ್ಟಿದೆ ಅವ್ರ ಮೇಲೆ. ತಾಯಿ ಎಂತ ಇದು, 2 ವರ್ಷಗಳ ನಂತರ ಹಬ್ಬದ ಆಚರಣೆಗೆ ನೀನು ಅವಕಾಶವನ್ನು ಕೊಟ್ಟಿದೆಯಾ, ಒಂದು ಸೂತಕವನ್ನು ಇಟ್ಟು ಹಬ್ಬವಾಗಕೂಡದು ಅಂತ ಹೇಳಿ ಇಡೀ ದಿನ ಉಪವಾಸ ಮಾಡಿದೆ. ಪ್ರಿಯರ, ಪ್ರಾರ್ಥನೆ ಆಯಿತು, ಎಲ್ಲ ಆಯಿತು. ಈಗ ದೇವಾಲಯಕ್ಕೆ ಬರ್ತಾ ಇರಬೇಕಾದ್ರೆ ಅವ್ರ ಸಹೋದರ ಫೋನ್ ಮಾಡಿ ಹೇಳ್ದ, ಫಾದರ್ 2 ಕೋಮಾದಲ್ಲಿದ್ದವರು ವಾಪಸ್ ಬಂದಿದ್ದಾರೆ, ತೊಂದರೆ ಇಲ್ಲ. ಒಬ್ಬನ ಕಂಡೀಷನ್ 6 ಗಂಟೆ ಸಮಯ ಕೊಟ್ಟಿದ್ರು, ರೆಕಾರ್ಡ್ ಆಗ್ತಾ ಇದೆ ಡಿವೈನ್ ವರ್ಡ್ ಸೀರಿಯಲ್ಲಿ. 6 ಗಂಟೆ ಸಮಯ ಕೊಟ್ಟಿದ್ರು, ಆತನಿಗೆ ಸರ್ಜರಿ ಆಯಿತು, ವೆಂಟಿಲೇಟರಿಂದ ಅವನು ಕೂಡ ಈಗ ಅಂದರೆ ಸಾಯಂಕಾಲ 5 ಗಂಟೆಗೆ ಹೊರಗಡೆ ಬಂದಿದ್ದಾನೆ ಅಂತ ಹೇಳಿದ್ರು. ಪ್ರೈಸ್ ದ ಲಾರ್ಡ್ ಪ್ರಿಯರೇ. ಅದಕ್ಕೆ ನಾನು ಹೇಳೋದು, ಅದ್ಭುತವನ್ನು ಮಾಡುವ ಸರ್ವೇಶ್ವರ ನಮ್ಮ ಜೊತೆಗಿದ್ದಾರೆ. ಅನೇಕ ಸಾರಿ
ನಾವು ಪ್ರಾರ್ಥನೆಯ ಬಲ ಯಾವುದು ಅನ್ನೋದು ಮರ್ತು ಬಿಡ್ತೀವಿ, ಗೊತ್ತಾಗೋದಿಲ್ಲ. ಸ್ವಲ್ಪ ಕಷ್ಟ, ಸ್ವಲ್ಪ ನೋವು, ಸ್ವಲ್ಪ ತೊಂದರೆ ಬಂದ ತಕ್ಷಣ ಯಾಕೆ ಫಾದರ್ ಹೇಳಿದಾಗ ದರ್ ಇಸ್ ಎ ಟ್ರಾಜಿಕ್ ನ್ಯೂಸ್ ಫಾದರ್ ಆಂಟೋನಿ ಪೀಟರ್. ಯಾಕಂದರೆ ಅವರ ಧರ್ಮಕೇಂದ್ರದ ಗುರುಗಳು ನನ್ನ ಕ್ಲಾಸ್ಮೇಟ್ ಫಾದರ್ ಅನಿಲ್ ಕುಮಾರ್, ಬಳ್ಳಾರಿ ಧರ್ಮಕ್ಷೇತ್ರದವರು ಹೇಳಿದರು. ಭಾಳ ಬೇಸರ ಆಗ್ಬಿಡ್ತು. ವಾಕ್ ಹೋಗಲಿಲ್ಲ, ನಾನು ಓಡಿ ಬಂದೆ ಪರಮಪ್ರಸಾದ ಪೆಟ್ಟಿಗೆ ಮುಂದೆ. ಯಾಕಂದ್ರೆ ನನಗೆ ಗೊತ್ತು ಸ್ವಾಮಿ ಅದ್ಭುತವನ್ನು ಮಾಡ್ತಾರೆ ಅಂತೇಳಿ. ಖಂಡಿತವಾಗಲೂ ಅವರಿಗೆಲ್ಲರೂ ಕೂಡ ಗುಣ ಹೊಂದ್ತಾರೆ. ಮಾತ್ರವಲ್ಲ, ಆ ಕುಟುಂಬದವರು ಸೆಪ್ಟೆಂಬರ್ 8ನೇ ತಾರೀಕು ಬಂದು ಸಾಕ್ಷಿಯನ್ನು ಕೊಡ್ತಾರೆ ಅನ್ನುವ ನಂಬಿಕೆ ನನಗಿದೆ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ಆರಾಧನೆಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಯಾಕಂದರೆ ನಾವು ನಮ್ಮ ದೇವರ ಬಳಿಯಲ್ಲಿ ಇಸ್ರಾಯೇಲನ ರೀತಿಯಲ್ಲಿ ಜಗಳವನ್ನು ಮಾಡಿ ಜಯವನ್ನು ಪಡೆದುಕೊಳ್ತೇವೆ. ಸೈತಾನನ ಯಾವ ಬೆದರಿಕೆ, ಗೊಡ್ಡು ಇದಕ್ಕೆ ನಾವು ಹೆದರುವಂಥವರಲ್ಲ. ಪ್ರಾರ್ಥನೆಯನ್ನು ಮಾಡಿದಾಗ ಶಕ್ತಿಯನ್ನು ತುಂಬುವಂತಹ ದೇವರು ನಮ್ಮ ಜೊತೆಗಿದ್ದಾರೆ. ಜೀವಿಸುವ ದೇವರು, ಜೀವಂತ ಸರ್ವೇಶ್ವರನ ಬಳಿಯಲ್ಲಿ ಮೊರೆ ಇಡೋಣ. ಯಾವುದೇ ಕಷ್ಟ, ತೊಂದರೆ, ನೋವು ಏನೇ ಇದ್ದರೂ ಕೂಡ ಬಿಡುಗಡೆಯನ್ನು ಅವರು ನಮಗೆ ಕರುಣಿಸ್ತಾರೆ. ಇದೊಂದು ಉದಾಹರಣೆ ಅಷ್ಟೆ, ಒಂದು ಸತ್ಯ ಘಟನೆ ನಮ್ಮ ಕಣ್ಣು ಮುಂದೆ ನಡೆದಿದೆ. KSRTC ಬಸ್ ಹೊಡೆದು ಅವ್ರ ಬಸ್ನವ್ರು ಯಾರಂತಲೇ ಗೊತ್ತಿಲ್ಲ ಪಾಪ, ಇವರೆಲ್ಲ ಯಾರೋ ಅವ್ರನ್ನ ಕರ್ಕೊಂಡೋಗಿ ಕೊಪ್ಪಳ ಆಸ್ಪತ್ರೆಯಲ್ಲಿ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ ಒಬ್ಬ ಉಳಿಯೋದೇ ಇಲ್ಲ ಅಂಥೇಳಿ, ತಗೊಂಡೋಗ್ಬಿಡಿ ಮನೆಗೆ ಅಂತ. ಆದರೆ ಅವರು ಹುಬ್ಳಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಸರ್ಜರಿ ಆಗುತ್ತೆ. ಈಗ ಅವನು ವೆಂಟಿಲೇಟರಿಂದ ಹೊರಗಡೆ ಬಂದಿದ್ದಾನೆ, ಖಂಡಿತವಾಗೂ ಬದುಕು ಬರ್ತಾನೆ. ಇದಕ್ಕಾಗಿ ಪ್ರಾರ್ಥನೆಯನ್ನು ಮಾಡೋಣ. ದಯಾಮಯ ದೇವರು ಈ ಧರ್ಮ ಕೇಂದ್ರವನ್ನು ಒಂದು ಪ್ರೀತಿಸುವ ಧರ್ಮ ಕೇಂದ್ರವಾಗಿ, ಒಂದು ಪ್ರಾರ್ಥಿಸುವ ಧರ್ಮ ಕೇಂದ್ರವಾಗಿ ಮಾರ್ಪಡಿಸಲಿ. ಪ್ರಾರ್ಥನೆಯ ಬಲ ಒಂದಿದ್ದರೆ ಸಾಕು, ಜಯ ನಮ್ಮದು. ಎಲ್ಲರಿಗೂ ಶುಭವಾಗಲಿ. ಈಗ ಅಂತಿಮ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳೋಣ. ಅದಾದ ನಂತರ 10 ನಿಮಿಷಗಳ ಕಾಲ ಪವಿತ್ರ ಪರಮಪ್ರಸಾದಕ್ಕೆ ಆರಾಧನೆ ಇರುತ್ತದೆ. ಈ ಒಂದು ಸಂದರ್ಭದಲ್ಲಿ ಇವತ್ತಿನ ಅನ್ನದಾನವನ್ನು ನಮಗೆ ಮಾಡಿಕೊಟ್ಟಿರುವಂಥವರು 2 ಕುಟುಂಬದವರು. ಒಬ್ಬರು ಟೀಚರ್ಸ್ ಡೇ ಪ್ರಯುಕ್ತ ಫಾದರ್ ಯೋಚನೆ ಮಾಡಿರ್ಬೇಕು, ಫಾದರ್ ಏನು ಫಾದರ್ ಇವತ್ತು ಶಿಕ್ಷಕರ ದಿನ ಇದೆ, ಈ ಸಂದರ್ಭದಲ್ಲಿ ನಮಗೆ ಹ್ಯಾಪಿ ಟೀಚರ್ಸ್ ಡೇ ಅಂತ ನೀವು ಹೇಳಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಸಿಸ್ಟರ್ ಮೇರಿ ಫಸ್ಟ್ ನೋಡ್ತಾ ಇದ್ದಾರೆ ನನಗೆ. ಅದಕ್ಕೆ ನೆನಪು ಬಂದುಬಿಡ್ತು. ನಾನು ಹೇಳ್ತಾ ಇದ್ದೀನಿ, ಹ್ಯಾಪಿ ಟೀಚರ್ಸ್ ಡೇ ಟು ಈಚ್ ಆ್ಯಂಡ್ ಎವ್ರಿ ಟೀಚರ್ ಆಫ್ ದಿಸ್ ಪ್ಯಾರಿಷ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಪಿಲ್ಗ್ರಿಮ್ ಟೀಚರ್ ಹೂ ಈಸ್ ವಿಸಿಟಿಂಗ್ ದಿಸ್ ಪ್ಯಾರಿಷ್. ಎಲ್ಲರೂ ಒಂದು ಚಪ್ಪಾಳೆಯನ್ನು ನೀಡಿ ನಮ್ಮ ಶಿಕ್ಷಕ ವೃಂದಕ್ಕೆ ಧನ್ಯವಾದವನ್ನು ಸಮರ್ಪಿಸೋಣ. ಆ ಸಂದರ್ಭದಲ್ಲಿ ಇವತ್ತಿನ ಅನ್ನದಾನವನ್ನು ನಮಗೆ ನೀಡ್ತಾ ಇರುವಂಥವರು ಡೆನಿಸ್ ಶಾರನ್ ಮತ್ತು ಉಷಾ ಕುಟುಂಬದವರು. ಉಷಾ ಮೇಡಮ್ ಅವರು ದಯವಿಟ್ಟು ಮುಂದೆ ಬಂದು ಹರಿಹರದ ಆರೋಗ್ಯ ಮಾತೆಯ ಅದ್ಭುತ ಪಟವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಸಿಹಿಯನ್ನು ನಮಗೆ ಹಂಚ್ತಾ ಇರುವಂಥವರು ಪವಿತ್ರ ಹೃದಯ ಸಮುದಾಯದ ಸದಸ್ಯರು. ದಯವಿಟ್ಟು ಅದರ ಪಾಲನಾ ಸಮಿತಿಯ ಸದಸ್ಯರಾಗಿರುವಂಥ ಲಾರೆನ್ಸ್ ರವರು ಮುಂದೆ ಬಂದು ಈ ಒಂದು ಹರಿಹರದ ಆರೋಗ್ಯ ಮಾತೆಯ ಅದ್ಭುತ ಸ್ವರೂಪದ ಪಟವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರಿಗೆ ಹರಿಹರದ ಆರೋಗ್ಯ ಮಾತೆ ಅದ್ಭುತ ಸ್ವರೂಪದ ಪಟವನ್ನು ನಾನು ಕೊಡಬೇಕು. ಅದು ಫಾದರ್ ವಿನಯ್ ಕುಮಾರ್ ಇವರಿಗೆ. ಅವರು ಆ ತಾಯಿಯ ಮೇಲೆ ಭಕ್ತಿಯನ್ನು ಇರಿಸಿದ್ದಾರೆ. ಮಾತ್ರವಲ್ಲ, ಯಾಜಕರಾಗಿ ಆ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯೋವಾನನ ರೀತಿಯಲ್ಲಿ ಪ್ರಭು ಯೇಸು ಅವರಿಗೆ ಆ ತಾಯಿಯನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಹರಿಹರದ ಆರೋಗ್ಯ ಮಾತೆ ಈ ಪಟ ಅವರ ಜೊತೆಗೆ ಎಂದೆಂದಿಗೂ ಇರಲಿ ಎಂದು ಬಯಸಿ ಆ ಪಟವನ್ನು ಅವರಿಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದಾರೆ.
ಅಂತಿಮ ಆಶೀರ್ವಾದವಾದ ನಂತರ 10 ನಿಮಿಷ ಪವಿತ್ರ ಪರಮಪ್ರಸಾದಕ್ಕೆ ಆರಾಧನೆ, ರೋಗ ಸೌಖ್ಯಕ್ಕಾಗಿ ಪ್ರಾರ್ಥನೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಹರಿಹರದ ಮಾತೆಯ ಆಶೀರ್ವಾದ ಸದಾ ನಿಮ್ಮಲ್ಲಿರಲಿ. ಪರಮ ಪ್ರಸಾದಕ್ಕೆ ಆರಾಧನೆ. ದಯವಿಟ್ಟು ಯಾರ್ಯಾರಿಗೆ ಸಾಧ್ಯ ಇದೆಯೋ ಮುಂದೆ ಬನ್ನಿ. ಎಲ್ಲರಿಗೂ ಅನ್ನದ ಆಶೀರ್ವದಿಸಲ್ಪಟ್ಟಂಥ ಆಹಾರವನ್ನು ಅನಂತರ ಕೊಡ್ತಾರೆ. ಹಾಗೆ ಸಿಹಿಯನ್ನು ಕೂಡ ಗೇಟ್ನ ಬಳಿಯಲ್ಲಿ ಕೊಡಲಾಗುತ್ತದೆ. ದಯವಿಟ್ಟು ಎಲ್ಲರೂ ಕೂಡ ಮುಂದೆ ಬಂದು ಪರಮ ಪ್ರಸಾದದ ಆರಾಧನೆಯಲ್ಲಿ ಭಾಗವಹಿಸೋಣ. ಶಕ್ತಿಯನ್ನು ನಮ್ಮಲ್ಲಿ ತುಂಬುವ ದೇವರ ಬಳಿಯಲ್ಲಿ ನಾವು ಬರ್ತಾ ಇದ್ದೇವೆ. ನಮ್ಮ ನೋವನ್ನು, ಕಷ್ಟವನ್ನು ಹೊತ್ತುಕೊಂಡು ಪ್ರಭುವಿನ ಬಳಿಗೆ ಬರ್ತಾ ಇದ್ದೇವೆ ಪ್ರಿಯರೇ. ಆರಾಧನಾ ಗೀತೆ. ಸ್ತೋತ್ರ ನಮನ ದೇವನಿಗೆ, ಪಿತ ಸುತ್ತ ಪವಿತ್ರ ಆತ್ಮರಿಗೆ. ಸ್ತುತಿ ಸ್ತೋತ್ರ ನಮನ ದೇವನಿಗೆ, ಪವಿತ್ರ ಆತ್ಮರಿಗೆ. ಆರಾಧನೆ 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 ತ್ರಯೇಕ ದೇವನಿಗೆ. ಆರಾಧನೆ 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 ತ್ರಯೇಕ ದೇವನಿಗೆ. ಹಲ್ಲೆಲೂಯ 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 ಹಲ್ಲೆಲೂಯ. ಪ್ರಭು ಯೇಸು ನಮಗೆ ನುಡಿತಾ ಇರುವಂಥ ಮಾತು, ಸದಾ ಕಾಲ ನಿಮ್ಮ ಜೊತೆಗೆ ನಾನಿದ್ದೇನೆ. ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ 20ನೇ ವಚನದಲ್ಲಿ ಪ್ರಭು ಯೇಸು ಹೇಳ್ತಾ ಇದ್ದಾರೆ, ಇಗೋ ಬಾಗಿಲ ಬಳಿಯಲ್ಲಿ ನಿಂತು, ಇಗೋ ಬಾಗಿಲ ಬಳಿಯಲ್ಲಿ ನಿಂತು ಕದವನ್ನು ತಟ್ಟುತ್ತಾ ಇದ್ದೇನೆ. ಯಾರಾದರೂ ನನ್ನ ಸ್ವರವನ್ನು ಆಲಿಸಿ ಬಾಗಿಲನ್ನು ತೆಗೆದರೆ, ಯಾರಾದರೂ ನನ್ನ ಸ್ವರವನ್ನು ಆಲಿಸಿ ಬಾಗಿಲನ್ನು ತೆಗೆದರೆ ನಾನು ಆತನ ಸಂಗಡ ಆಕೆಯ ಸಂಗಡ ಊಟ ಮಾಡ್ತೇನೆ ಅಂತೇಳಿ ಪ್ರಭು ಯೇಸು ಇವತ್ತು ನಮ್ಮ ಹೃದಯದ ಕದವನ್ನು ತಟ್ತಾ ಇದ್ದಾರೆ ಪ್ರಿಯರೇ. ಆ ಪ್ರಭುವಿನ ಬಳಿಯಲ್ಲಿ ನಾವು ನಮ್ಮ ಕೋರಿಕೆಯನ್ನು, ನೋವನ್ನು, ಅನಾರೋಗ್ಯವನ್ನು, ಕಷ್ಟವನ್ನು ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ರೊಟ್ಟಿಯಲ್ಲಿ ಜೀವಿಸ್ತಾ ಇರುವಂತಹ ಪ್ರಭುವಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಸಾಲುಗಳನ್ನು ಭಕ್ತಿಯಿಂದ ಹಾಡೋಣ. ರೂಪದಿ ಜೀವಿಸುವ ಜೀವಂತ ದೇವಗೆ ಆರಾಧನೆ. ರೊಟ್ಟಿಯ ರೂಪದಿ ಜೀವಿಸುವ ಜೀವಂತ ದೇವಗೆ ಆರಾಧನೆ. ಪರಮ ಪ್ರಸಾದವಾಗಿರುವ ಪ್ರಭು ಯೇಸು ಕ್ರಿಸ್ತಗೆ ಆರಾಧನೆ. ಪರಮ ಪ್ರಸಾದವಾಗಿರುವ ಪ್ರಭು ಯೇಸು ಕ್ರಿಸ್ತಗೆ ಕರಗಳನ್ನು ಮೇಲೆ ಕೇಳು. ಆರಾಧನೆ 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 ತ್ರಯೇಕ ದೇವನಿಗೆ. ಆರಾಧನೆ 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 ತ್ರಯೇಕ ದೇವನಿಗೆ. ಹಲ್ಲೆಲೂಯ ಹಲ್ಲೆಲೂಯ
ಹಾಲೆಲೂಯ 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 ಹಾಲೆಲೂಯ. ಪ್ರಿಯರೇ, ನಮ್ಮ ಕಣ್ಣೀರನ್ನು ಒರೆಸುವ ದೇವರು, ನಮ್ಮಲ್ಲಿ ಶಕ್ತಿಯನ್ನು ತುಂಬುವಂತಹ ದೇವರು. ಅನೇಕರು ಇವತ್ತು ಪ್ರಪಂಚದಲ್ಲಿ ಬೇಕಾದಷ್ಟು ಆಸ್ತಿಯನ್ನು, ಹಣವನ್ನು ಇಟ್ಕೊಂಡಿದ್ದಾರೆ, ಆದರೆ ಅವರ ಕಣ್ಣೀರನ್ನು ಒರೆಸೋದಕ್ಕೆ ಯಾರೂ ಇಲ್ಲ. ಇವತ್ತೊಂದು ಘಟನೆ ಸ್ವಲ್ಪ ಹೊತ್ತು ಮುಂಚೆ ನಾನು ಓದಿದೆ ನ್ಯೂಸ್ ಪೇಪರ್ನಲ್ಲಿ. ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅತಿ ದೊಡ್ಡ ಶ್ರೀಮಂತ ಕಾರ್ನಲ್ಲಿ ಹೋಗ್ತಾ ಇರ್ತಾನೆ. 9 ಕಿಲೋಮೀಟರನ್ನು 9 ನಿಮಿಷದಲ್ಲಿ ತಲುಪ್ತಾರೆ. 9 ಕಿಲೋಮೀಟ್ರು 9 ನಿಮಿಷದಲ್ಲಿ 20 ಕಿಲೋಮೀಟರನ್ನ ದಾಟಿ ಕೊನೆಗೆ ಆ ಕಾರ್ ಏನಾಗುತ್ತೆ, ಹೋಗಿ ಡಿವೈಡರಿಗೆ ಹೊಡೆದು ಎಷ್ಟು ಸಾವಿರ ಕೋಟಿಯ ಒಡೆಯ ಇವತ್ತು ಇಲ್ಲ. ಮಿಸ್ತ್ರಿ ಗೊತ್ತಿರಬೇಕು, ಎಂಥದ್ದು ಟಾಟಾ ಸಮೂಹದ ಅಧ್ಯಕ್ಷ ಮೃತರಾಗ್ಬಿಟ್ರು. ಅಂದರೆ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬರೀ ಶ್ರೀಮಂತಿಕೆ, ಹಣ, ಐಷಾರಾಮಿ ಇದು ವಸ್ತು ನಮಗೆ ನೆಮ್ಮದಿಯನ್ನು ಕೊಡುತ್ತೆ ಅಂತಲ್ಲ. ನಮ್ಮ ಕಣ್ಣೀರನ್ನು ಒರೆಸೋದಕ್ಕೆ ಒಬ್ಬರು ಬೇಕು ಈ ಪ್ರಪಂಚದಲ್ಲಿ. ಆ ಕೆಲಸವನ್ನು ಪ್ರಭು ನಮಗಾಗಿ ಮಾಡ್ತಾ ಇದ್ದಾರೆ. ಅನೇಕ ಸಾರಿ ನಾವು ದೂರ ಹೊರಟೋಗ್ತೀವಿ ಪ್ರಭುವಿನಿಂದ. ಇಲ್ಲ ಸ್ವಾಮಿ, ನನ್ನ ಕಣ್ಣೀರನ್ನು ನೀನು ಒರೆಸ್ಬೇಕು. ಅವ್ರ ಹತ್ರ ಕೇಳ್ಕೊಳ್ಳೋಣ ಇವತ್ತು. ಕಣ್ಣೀರ ಒರೆಸಿ ಕಾಪಾಡುವ ಕರುಣಾಳು ದೇವಗೆ ಆರಾಧನೆ, ಕಷ್ಟವ ನೀಗಿಸಿ ಕರಪಿಡುವ ಪ್ರಭು ಯೇಸು ಕ್ರಿಸ್ತರಿಗೆ ಆರಾಧನೆ. ಕಣ್ಣೀರ ಒರೆಸಿ ಕಾಪಾಡುವ ಕರುಣಾಳು ದೇವಗೆ ಆರಾಧನೆ. ಕಣ್ಣೀರ ಒರೆಸಿ ಕಾಪಾಡುವ ಕರುಣಾಳು ದೇವಗೆ ಆರಾಧನೆ. ಕಷ್ಟವ ನೀಗಿಸಿ ಕರಪಿಡಿವ ಪ್ರಭು ಯೇಸು ಕ್ರಿಸ್ತಗೆ ಆರಾಧನೆ. ಕಷ್ಟವ ನೀಗಿಸಿ ಕರಪಿಡಿವ ಪ್ರಭು ಯೇಸು ಕ್ರಿಸ್ತಗೆ ಆರಾಧನೆ. ಕರಗಳನ್ನ ಮೇಲೆ ಆರಾಧನೆ 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 ತ್ರಯೇಕ ದೇವನಿಗೆ. ಆರಾಧನೆ 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 ತ್ರಯೇಕ ದೇವನಿಗೆ. ಹಲ್ಲೆಲೂಯ 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 ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಾಲೆಲೂಯ 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 ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಮೇಲೆ ಪವಿತ್ರಾತ್ಮರ ನೆರಳು ಇರಬೇಕು. ಕೆನ್ನಾಲಿಗೆ ರೂಪದಲ್ಲಿ ವಿಂಗಡವಾಗಿ ಇಳಿದು ಬಂದ ಅದೇ ಪವಿತ್ರಾತ್ಮರು ಅಗ್ನಿಯ ನಾಳವಾಗಿ ನಮ್ಮ ಮೇಲೆ ಇಳಿದು ಬರುತ್ತಾರೆ, ಆಶೀರ್ವದಿಸುತ್ತಾರೆ. ಆ ಪ್ರಭುವನ್ನು ನಾವು ಬರಮಾಡಿಕೊಳ್ಳೋಣ. ಇಳಿದು ಬರುವ ದೇವರು ಆಶೀರ್ವದಿಸಿ ಅನುಗ್ರಹಿಸುವ ದೇವರ ಬಳಿಯಲ್ಲಿ ನಾವೆಲ್ಲರೂ ಕೂಡ ಬೇಡಿಕೊಳ್ಳೋಣ. ಕರಗಳನ್ನು ಚಾಚಿ ಪ್ರಾರ್ಥಿಸೋಣ. ಎಲ್ಲರನ್ನು ಪ್ರೀತಿಸುವ ಶಕ್ತಿಯನ್ನ ಪ್ರಭು ನಮಗೆ ಕರುಣಿಸಲಿ. ಸರ್ವರನ್ನು ನಾ ಪ್ರೀತಿಸಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ, ನೋಯಿಸಿದವರಾನ ಕ್ಷಮಿಸಬೇಕು, ಪವಿತ್ರಾತ್ಮರೇ ವರವ ನೀಡಿ. ಕರಗಳನ್ನು ಮೇಲೆ ತೇಳು.
ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಇನ್ನೊಮ್ಮೆಲ್ಲರೂ ಒಟ್ಟಾಗಿ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಅನೇಕ ಬಾರಿ ನಮಗೆ ಸಿಟ್ಟು, ಶೋಧನೆಗಳು ಕಾಣಿಸಿಕೊಳ್ತವೆ. ಆ ಶೋಧನೆಯನ್ನು ಗೆಲ್ಲುವಂತಹ ಶಕ್ತಿಯನ್ನು ಪ್ರಭು ನಮಗೆ ಕರುಣಿಸಲಿ. ವೇದನೆಯನ್ನು ಸಹಿಸಿಕೊಳ್ಳುವ ವರದಾನವನ್ನು ನಮಗೆ ಪ್ರಭು ನೀಡಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ. ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿ. ಇವತ್ತು ನಮ್ಮ ಕುಟುಂಬಸ್ಥರು ಕೆಲವರು ಇವತ್ತು ಬಲಿಪೂಜೆಗೆ ಬರೋದಕ್ಕೆ ಆಗದೇ ಇರಬಹುದು. ಅವರಿಗಾಗಿ, ನಮ್ಮ ಮಕ್ಕಳಿಗಾಗಿ ವಿಶೇಷವಾಗಿ ಕರಗಳನ್ನು ಚಾಚಿ ಪ್ರಾರ್ಥಿಸೋಣ. ಶೋಧನೆಯನ್ನು ನಾ ಗೆಲ್ಲಬೇಕು, ಪವಿತ್ರಾತ್ಮರೇ ಶಕ್ತಿಯನ್ನು ನೀಡಿರಿ. ವೇದನೆಯನ್ನು, ನೋವನ್ನು ನಾನು ಸಹಿಸಿಕೊಳ್ಳಬೇಕು. ಪವಿತ್ರಾತ್ಮರೇ ವರದಾನವನ್ನು ನೀಡಿರಿ. ಶೋಧನೆಯನ್ನು ನಾ ಗೆಲ್ಲಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ. ಶೋಧನೆಯನ್ನು ನಾ ಗೆಲ್ಲಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ. ವೇದನೆಯೆಲ್ಲ ನಾ ಸಹಿಸಬೇಕು, ಪವಿತ್ರಾತ್ಮರೇ ವರವ ನೀಡಿ. ವೇದನೆಯೆಲ್ಲ ನಾ ಸಹಿಸಬೇಕು, ಪವಿತ್ರಾತ್ಮರೇ ವರವ ನೀಡಿ. ಕರಗಳನ್ನು ಮೇಲೆತ್ತಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ನಮ್ಮೆಲ್ಲರೂ ಒಟ್ಟಾಗಿ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಎಲ್ಲರೊಟ್ಟಾಗಿ ಪ್ರಭುವಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯ, 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 ಹಾಲೆಲೂಯ. ಜೀವಿಸುವ ಮಧ್ಯೆ ಇರುವಂತ ಜೀವಂತ ಸರ್ವೇಶ್ವರನೇ, ಮೋಶೆಯು ಕರವನ್ನ ಎತ್ತಿ ಪ್ರಾರ್ಥನೆಯನ್ನು ಮಾಡಿದಾಗ ಇಸ್ರಾಯೇಲರಿಗೆ ನೀನು ಜಯವನ್ನ ಕರುಣಿಸಿದ್ದೀಯ. ಇದನ್ನ ನಮ್ಮ ಕರಗಳನ್ನ ಮೇಲೆತ್ತಿ ನಾವು ಪ್ರಾರ್ಥಿಸ್ತಾ ಇರಬೇಕಾದ್ರೆ ಈ ಆಲಯದಲ್ಲಿ ಸೇರಿರುವ ಪ್ರತಿಯೊಬ್ಬರನ್ನು ಹೆಸರಿಡಿದು ಆಶೀರ್ವದಿಸಿರಿ, ಅನುಗ್ರಹಿಸಿ ಕಾಪಾಡಬೇಕೆಂದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಸ್ತುತಿಯ ಮಧ್ಯೆ ಜೀವಿಸುವ ಸರ್ವೇಶ್ವರನೇ, 7 ಮತ್ತು 8ನೇ ತಾರೀಕು ನಡೆಯುವಂಥ ಜಾತ್ರಾ ಮಹೋತ್ಸವವನ್ನು ಈ ಧರ್ಮ ಕೇಂದ್ರದ ಪ್ರತಿಯೊಂದು ಕುಟುಂಬವನ್ನ ನಿಮ್ಮ ಕೈಗೆ ಅರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ಒಂದು ಪ್ರೀತಿಸುವ ಸಮುದಾಯವಾಗಿ, ಒಂದು ಪ್ರಾರ್ಥಿಸುವ ಸಮುದಾಯವಾಗಿ ಧರ್ಮ ಕೇಂದ್ರದ ಗುರುಗಳ ಜೊತೆಗೆ ಸೇರಿ ಕೆಲಸ ಕಾರ್ಯವನ್ನು ನಿರ್ವಹಿಸುವಂಥ ವರದಾನವನ್ನು ಕರುಣಿಸಿರಿ. ನಮ್ಮಲ್ಲಿ ಯಾವುದೇ ರೀತಿಯ ದುಷ್ಟತನಕ್ಕೆ, ದುಷ್ಟ ಶಕ್ತಿಗೆ ಅವಕಾಶವನ್ನು ಮಾಡಿಕೊಡದೆ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಯಾತ್ರಿಕರು ಕೂಡ ವರದಾನವನ್ನು ಪಡೆದುಕೊಳ್ಳುವಂತಾಗಲಿ. ಅದೇ ರೀತಿಯಲ್ಲಿ ಆಸ್ಪತ್ರೆಯಲ್ಲಿ ಇರುವಂತಹ ಈ ಒಂದು ಪಾದಯಾತ್ರಿಗಳನ್ನು ಇದೇ ಸಂದರ್ಭದಲ್ಲಿ ಸ್ಪರ್ಶಿಸಿ ಗುಣಪಡಿಸಬೇಕೆಂದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರವೀಣ್ ಅಂತ ಈ ಸಹೋದರನು ಇನ್ನೂ ಕೂಡ ತೊಂದರೆಯಲ್ಲಿ ಇರಬೇಕಾದ್ರೆ ನಿನ್ನ ಒಂದು ಅನುಗ್ರಹ, ಆಶೀರ್ವಾದ ನಮ್ಮ ಹೃದಯವನ್ನು ತುಂಬುವಂತಾಗಲಿ. ಆಮೆನ್, ಅಲ್ಲೆಲೂಯ, ಆಮೆನ್, ಅಲ್ಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಪೊಲೀಸ್ ಇಂಟೆಲಿಜೆನ್ಸ್ ಪ್ರಕಾರ ನಮಗೆ ಈ ಬಾರಿ ಜಾತ್ರೆಗೆ ಜನಸಂದಣಿ ಜಾಸ್ತಿ ಆಗಬಹುದು ಎನ್ನುವ ದೃಷ್ಟಿಯನ್ನು ಇರಿಸಿಕೊಂಡು ಈಗ ಇರುವಂತಹ ಏನು ಪಾರ್ಕಿಂಗ್ ಇದನ್ನು ಕೊಡ್ತಾ ಇದ್ರು SJVP ಕಾಲೇಜಲ್ಲಿ, ಅದು ಸಾಕಾಗೋದಿಲ್ಲ ಅಂಥೇಳಿ ಪೊಲೀಸ್ನವರು ಬಂದು ಕೇಳ್ಕೊಳ್ತಾ ಇದ್ರು. 9 ಮತ್ತು 10ನೇ ತಾರೀಕು ತಾಲೂಕ್ ಲೆವೆಲ್ ಸ್ಪೋರ್ಟ್ಸ್ ನಡಿಬೇಕಾಗಿತ್ತು. ಆದರೆ ನಮ್ಮ ಶಾಸಕರು ಶ್ರೀಯುತ ರಾಮಪ್ಪನವರು ಅದನ್ನು ಮಾತನಾಡಿ ಸ್ಪೋರ್ಟ್ಸನ್ನು ಮುಂದೆ ಹಾಕಿ ನಮ್ಮ ಈ ಒಂದು ಜಾತ್ರೆಗೆ ತಾಲೂಕು ಕ್ರೀಡಾಂಗಣವನ್ನು
ಉಚಿತವಾಗಿ ಕೊಡಿಸ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಹಬ್ಬದ ಸಂದರ್ಭದಲ್ಲಿ ಇವರ ಸಹಕಾರ ನಮ್ಮ ಜೊತೆಗಿರಲಿ ಅಂಥೇಳಿ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಎಸ್ ರಾಮಪ್ಪನವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಸೆಪ್ಟೆಂಬರ್ 5ನೇ ತಾರೀಕು ನಮ್ಮ ಮದರ್ ತೆರೇಸಾ ಸಿಸ್ಟರ್ಸ್ ರವರ ಒಂದು ಹಬ್ಬ. ಪುನೀತ ಮಾತೆ ತೆರೇಸಾ ಅಂತ ಅವರನ್ನು ನಾವು ಕರಿತೀವಿ. ಅವರನ್ನು ಕೋಲ್ಕತ್ತಾದ ಸಂತ ತೆರೇಸಾ ಅಂತ ಸಂಬೋಧಿಸಬೇಕು ಅಂತೇಳಿ ವಿಶ್ವಗುರು ಫ್ರಾನ್ಸಿಸ್ ರವರು ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಸಿಸ್ಟರ್ಸ್ ನೀಡ್ತಾ ಇರುವಂಥ ಸೇವಾ ಕಾರ್ಯಕ್ಕೆ ಧರ್ಮಕೇಂದ್ರದ ಗುರುವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸಿಸ್ಟರ್ ಫಾರ್ ಯುವರ್ ಗ್ರೇಟ್ ಸರ್ವಿಸ್. ಎಲ್ಲ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಹೆಗಲಿಗೆ ಹೆಗಲನ್ನು ಕೊಟ್ಟು, ನಿಮಗೆ ಗೊತ್ತಿರಬೇಕು, ಮೋಶೆ ಕರವನ್ನು ಎತ್ತಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಇಸ್ರೇಲಿಯರಿಗೆ ಜಯ ಸಿಗ್ತಾ ಇರುತ್ತೆ. ಎಷ್ಟೊತ್ತು ಕೈ ಎತ್ಕೊಳ್ಳೋಕ್ಕೆ ಸಾಧ್ಯ? ಇಬ್ಬರೇ ಕೈ ಎತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ. ಆದರೆ ಅವನ ಕೈ ಸೋತೋಗುತ್ತೆ, ಕೈ ಇಳಿಸ್ತಾನೆ, ಇಸ್ರೇಲಿಯರಿಗೆ ಜಯ ಹೋಗ್ಬಿಡುತ್ತೆ. ಮತ್ತೆ ಕೈ ಎತ್ತಬೇಕು ಆಗೋದಿಲ್ಲ ಅವನ ಕೈಯಲ್ಲಿ. ಯಾಕಂದರೆ ವಯಸ್ಸಾಗಿದ್ದು ಮುದುಕ, 120 ವರ್ಷ. ಏನು ಮಾಡೋದು, ನಾವು ಬದುಕಲ್ಲ ಬಿಡಿ 120 ವರ್ಷ. ಇವಾಗಲೇ ಶುಗರು, BP, ಏನೇನೋ ಕಾಯಿಲೆಗಳು. ಅವನ ಜೊತೆಗಾರರು ಅವನ ಕೈಯನ್ನು ಮೇಲೆತ್ತಿ ಹಿಡಿತಾರೆ, ಇಸ್ರೇಲರಿಗೆ ಜಯ ಸಿಗುತ್ತೆ. ಈ ಧರ್ಮಕೇಂದ್ರದ ಗುರುಗಳ ಕೈಗಳನ್ನು ಮೇಲೆ ಎತ್ತಿಕೊಂಡು ತಮ್ಮ ಸಹಕಾರವನ್ನು ನೀಡ್ತಾ ಇದ್ದಾರೆ. ಯಾರ ಹೆಸರನ್ನು ಹೇಳದೆ ಅವರೆಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ದೇವರ ಅನುಗ್ರಹ ಆಶೀರ್ವಾದ ಇದೇ ರೀತಿಯಲ್ಲಿ ಈ 3-4 ದಿನ ನಮ್ಮ ಜೊತೆಗೆ ಇರುವಂತಾಗಲಿ. ಹಬ್ಬದ ಆಚರಣೆಯನ್ನು ಒಂದು ಪ್ರೀತಿಸುವ ಸಮುದಾಯವಾಗಿ, ಒಂದು ಪ್ರಾರ್ಥಿಸುವ ಸಮುದಾಯವಾಗಿ ನಾವು ಮಾಡುವುದಕ್ಕೆ ಜೀವಿಸುವ ತಾಯಿ, ಜೀವಂತ ಮಾತೆ, ಹರಿಹರದ ಆರೋಗ್ಯ ಮಾತೆ ವರದಾನವನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋಣ. ಹಾಗೂ ವಾತಾವರಣಕ್ಕಾಗಿ ಪ್ರಾರ್ಥನೆಯನ್ನು ಮಾಡೋಣ. ಒಳ್ಳೆಯ ವಾತಾವರಣ ಬರಬೇಕು. 7 ಮತ್ತು 8ನೇ ತಾರೀಕು ಫಾದರ್ ಶೀಟ್ ಹಾಕ್ಬಿಟ್ಟಿದ್ದೀವಿ, ಏನು ತೊಂದರೆ ಇಲ್ಲ, ಗೊತ್ತು ಅಲ್ಲಿ ಮಳೆ ಬರೋದಿಲ್ಲ, ಆದರೆ ತೊಂದರೆ ಆಗಬಾರ್ದು ಯಾರಿಗೂ. ಆ ರೀತಿಯಲ್ಲಿ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡೋಣ. ಅಷ್ಟೇ ಸಾಕು. ಖಂಡಿತವಾಗಲೂ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸ್ತಾರೆ. ಎಂಥ ದಿವ್ಯ ಸಂಸ್ಕಾರ. ಭಾಗ್ಯವಂದಿಸೋಣ. ಎಂಥ ದಿವ್ಯ ಸಂಸ್ಕಾರ, ಹಳ್ಳಿಯಾಗ್ಲಿ ಹೊಸ ಬೀದಿಗೆ ಎಡೆಯಿಟ್ಟು ನಿಂತಿದೆ. ಇಂದ್ರಿಯಾತೀತವಾದುದನು ವಿಶ್ವಾಸವು ತೋರಲು
ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸುವಿನ ಆಶೀರ್ವಾದ ನಮ್ಮ ಜೊತೆಗಿದ್ದು ನಮ್ಮನ್ನು ಕಾಪಾಡುವ ಆಶೀರ್ವಾದ. ಪ್ರಭು ಯೇಸುವಿನ ಆಶೀರ್ವಾದ ನಮ್ಮ ಪಾಪಗಳನ್ನು ಕ್ಷಮಿಸುವ ಆಶೀರ್ವಾದ. ಪ್ರಭು ಯೇಸುವಿನ ಆಶೀರ್ವಾದ ನಮ್ಮ ಪರಿವರ್ತನೆಯನ್ನು ಮಾಡುವ ಆಶೀರ್ವಾದ, ನಮಗೆ ಎಲ್ಲವನ್ನು ಕರುಣಿಸುವ ಆಶೀರ್ವಾದ, ಆರೋಗ್ಯವನ್ನು ನೀಡುವ ಆಶೀರ್ವಾದ. ಆ ಆಶೀರ್ವಾದವನ್ನು ನಾವೀಗ ತಲೆಬಾಗಿ ಪಡೆದುಕೊಳ್ಳೋಣ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾ ಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯುಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾ ಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯುಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾ ಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯುಂಟಾಗಲಿ. ಹರಿಹರದ ಆರೋಗ್ಯ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ, ನಮ್ಮ ಕಣ್ಣೀರನ್ನು ಒರೆಸುವ ತಾಯಿ, ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ತಾಯಿ, ಆ ತಾಯಿಗೆ ಗೌರವಾರ್ಥವಾಗಿ ಗೀತೆಯನ್ನು ಹಾಡ್ತಾ ಇರಬೇಕಾದ್ರೆ ನಾವು ಯಾಜಕರು ನಿಮ್ಮ ಶಿರದ ಮೇಲೆ ಕರವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ತೀವಿ. ಅಲ್ಲಿ ಗೇಟ್ ಒಂದೇ ಕಡೆ ಸ್ವೀಟ್ ಮತ್ತು ಇದನ್ನು ಹಂಚಿ, ಈ ಕಡೆ ಗೇಟನ್ನು ಮುಚ್ಚಬೇಕು ಅಂತ ಸಿಸ್ಟರ್ ಮೈಕಲ್ ಹತ್ರ ಕೇಳ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಕೂಡ ಆಶೀರ್ವದಿಸಲ್ಪಟ್ಟಂಥ ಈ ಆಹಾರವನ್ನು ಸ್ವೀಕಾರ ಮಾಡ್ಕೊಂಡು ಹೋಗಿ ಒಂದೇ ಇದರಲ್ಲಿ ಕೊಟ್ಟರೆ ಸಾಕು. ಈ ಕಡೆಯಿಂದ ಜನ ಹೋದರೂ ಕೂಡ ಆ ಕಡೆಯಿಂದ ಹೋದರೂ ಕೂಡ ಗೇಟ್ ಒಂದೇ ಗೇಟ್ ಇರೋದ್ರಿಂದ ದಯವಿಟ್ಟು ಆ ಕಡೆ ಏನಾದರೂ ಇದ್ದರೆ ಈ ಕಡೆಯಿಂದ ಹೋದರೂ ಪರವಾಗಿಲ್ಲ, ಆ ಗೇಟನ್ನು ಬಾಗಿಲಾಕಬೇಕು ಅಂತ ಹೇಳ್ತೀನಿ. ಅದು ಆಸ್ಪತ್ರೆ ಗೇಟ್ ಏನಿದೆ ಮುಚ್ಚಿ ಈ ಕಡೆಯಿಂದ ಹೊರಗಡೆ ಹೋಗಬೇಕಾದ್ರೆ ಈ ಆಶೀರ್ವದಿಸಲ್ಪಟ್ಟಂಥ ಆಹಾರವನ್ನು ತೆಗೆದುಕೊಂಡು ಮನೆಗೆ ಹಿಂತಿರುಗಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ನನ್ನನ್ನು ಭೇಟಿ ಮಾಡಲು ಬಯಸುವಂಥವರು ಧರ್ಮಗುರುಗಳ ಕಚೇರಿಯಲ್ಲಿ ನನ್ನನ್ನು ಭೇಟಿ ಮಾಡಲು ಅವಕಾಶವಿರುತ್ತದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ಸರಿಯಾಗಿ ರೂಮ್ಗಳ ವಿತರಣೆಯನ್ನು ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್ ಬೇಸಿಸಲ್ಲಿ ಕೊಡ್ತಾರೆ. ಇದು ನಿಮ್ಮ ಗಮನದಲ್ಲಿ ಇರುವಂತೆ ಆಗಲಿ. ಯಾವುದೇ ಒಂದು ಇದು ಫಾದರಿಗೆ ಫೋನ್ ಮಾಡಿ ಫಾದರ್ ಅವ್ರಿಗೆ ಸ್ವಲ್ಪ ಹೇಳಿ, ಇಲ್ಲ ನಾನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಒಬ್ಬರು ಫಾದರ್ ಬರ್ತಾರೆ ಮತ್ತು ಆ ಜವಾಬ್ದಾರಿ ವಹಿಸ್ಕೊಂಡವ್ರು ಇದ್ದೀರಾ, ಅದನ್ನು ನೀವು ನಿರ್ವಹಿಸಬೇಕು ಅಂತೇಳಿ ಕೇಳ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆಗೆ ಕ್ಯೂವಲ್ಲಿ ನಿಂತ್ಕೊಂಡು ಅದನ್ನು ತೆಗೆದುಕೊಳ್ಳಿ. ಅದೇ ರೀತಿಯಲ್ಲಿ ನಾಳಿನ ಒಂದು ತಯಾರಿಗಾಗಿ ಬರಬೇಕು, ಹಾಗೂ ಹಬ್ಬದ ಆಚರಣೆಗೆ ಏನಿದೆಯಲ್ಲ ರೀಡಿಂಗ್ಸು, ಅದನ್ನು ನಾಳೆ ಸಾಯಂಕಾಲ ನಾನು ಅಲ್ಲಿ ಹೇಳ್ತೀನಿ, ಅವರು ಬಂದು ತಯಾರಿಯನ್ನು ಮಾಡಬೇಕು. ಅಲ್ಲೇ ಇದಿರೋದ್ರಿಂದ ಸ್ಟೇಜ್ ಇರೋದ್ರಿಂದ ಅದು ಗಮನದಲ್ಲಿ ಇರುವಂತೆ ಆಗಲಿ. ಹಬ್ಬದ ಮುಖ್ಯ ಪೂಜೆಗೆ ವಾಚನಗಳನ್ನು ಹಾಗೂ ಪೀಠಿಕೆಯನ್ನು ಓದುವಂಥವರು ತಯಾರಿಯನ್ನು ಮಾಡಿಕೊಳ್ಬೇಕು. ಹರಿಹರದ ಆರೋಗ್ಯ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ, ನಮ್ಮ ಕಣ್ಣೀರನ್ನು ಒರೆಸುವ ತಾಯಿ, ನಮ್ಮನ್ನು ಕಾಪಾಡಿ ರಕ್ಷಿಸುವ ತಾಯಿ, ಆ ತಾಯಿಗೆ ಗೌರವಾರ್ಥವಾಗಿ ಗೀತೆಯನ್ನು ಹಾಡಬೇಕಾದ್ರೆ ನಾವು ಯಾಜಕರು ನಿಮ್ಮ ಶಿರದ ಮೇಲೆ ಕರವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಹರಿಹರ ಮಾತೆ,
ಹರಿಹರದಲ್ಲೇ ತಂಗಿರುವೆ ಭಕ್ತಿಯ ಹೊನಲನು ಹರಿಸಿರುವೆ ಲ 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 ಹರಿಹರದಲ್ಲೇ ತಂಗಿರುವೆ ಭಕ್ತಿಯ ಹೊನಲನು ಹರಿಸಿರುವೆ ನಮ್ಮಯ ಪ್ರಾರ್ಥನೆ ಆಲಿಸಿ ದೈವವರಗಳ ಅನುಗ್ರಹಿಸಿ ನಮ್ಮಯ ಪ್ರಾರ್ಥನೆ ಆಲಿಸಿ ದೈವವರಗಳ ಅನುಗ್ರಹಿಸಿ ಹರಿಹರ ನಗರದ ಆರೋಗ್ಯ ಮಾತೆ ನಮ್ಮ ಪಾಲಕಿಯೇ ಭಕ್ತರ ಮೊರೆಯನ್ನು ಆಲಿಸಿ ನಮಗಾಗಿ ಪ್ರಾರ್ಥಿಸಿರಿ ಭಕ್ತರ ಮೊರೆಯನ್ನು ಆಲಿಸಿ ನಮಗಾಗಿ ಪ್ರಾರ್ಥಿಸಿರಿ ಕರ್ತನ ದೂತನು ಮರಿಯಮ್ಮನವರಿಗೆ ಸಂದೇಶವಿದ್ದನು. ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದರು. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಈಗೋ ಕರ್ತರ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ವಾರ್ತೆ ಎಂಬುವರು ಮನುಷ್ಯರಾದರು ಮತ್ತು ನಿಮ್ಮಲ್ಲಿ ವಾಸ ಮಾಡಿದರು. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಿ ಮಾತೆ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸ್ವಾಮಿ ದೇವರು ತನ್ನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಳೆದು ನರ್ತರು ನಾವು ಅವರ ಪಾಡುಗಳಾಗೂ ಶಿಲ್ಬೆ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮವರ ಪ್ರಸಾದವನ್ನು ನಮ್ಮ ಹೃದಯದಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆ ಆಗಲಿ. ಆದಿಯಲ್ಲಿದ್ದಾಗ ಈಗಲೇ ಯಾವಾಗಲಿಗೆ ಗಾಂತರಕ್ಕೂ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೆ ಮಹಿಮೆ ಆಗಲಿ. ಆದಿಯಲ್ಲಿದ್ದಾಗ ಈಗಲೇ ಯಾವಾಗಲಿಗೆ ಗಾಂತರಕ್ಕೂ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೆ ಮಹಿಮೆ ಆಗಲಿ. ಆದಿಯಲ್ಲಿದ್ದಾಗ ಈಗಲೇ ಯಾವಾಗಲಿಗೆ ಗಾಂತರಕ್ಕೂ. ಆಮೆನ್. ಯೇಸುವಿನ ಪವಿತ್ರ ಹೃದಯವೇ ನಮಗೆ ದಯತೋರಿ. ಕನ್ಯಾ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ ನಮಗೆ ದಯತೋರಿ. ಹರಿಹರದ ಆರೋಗ್ಯ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರ ದೂತರೇ ಮತ್ತು ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಅರಸೆಮ್ಮನು ತಾಯಿ ಪವಿತ್ರ ಶುದ್ಧವಾಗುತ್ತ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ. ಆಮೆನ್. ಸುತನ ಮತ್ತು ಪವಿತ್ರಾತ್ಮದಲ್ಲಿ ಪ್ರಭು ನಿಮ್ಮೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ತಾಯಿ ಮಾತೆ ಮರಿಯಮ್ಮನವರ ಹಬ್ಬಕ್ಕೆ ನಾವು ಸಿದ್ಧರಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಜಾತ್ರಾ ಮಹೋತ್ಸವದ ಮಧ್ಯಭಾಗವನ್ನ ಮೀರಿ ಇವತ್ತು ದರ್ಶನ ದೇಗುಲದಲ್ಲಿ ಆ ತಾಯಿಗೆ ಗೌರವಾರ್ಥವಾಗಿ ಧ್ವಜವನ್ನು ನಾವು ಹಾರಿಸ್ತಾ ಇರಬೇಕಾದ್ರೆ ನಾವೆಲ್ಲರೂ ಈ ಧ್ವಜಸ್ತಂಭದಡಿ ನಿಂತಿದ್ದೇವೆ. ಈ ನವದಿನಗಳ ಸಿದ್ಧತೆಯಲ್ಲಿ ಈಗಾಗಲೇ ನಾವು ತಲ್ಲೀನರಾಗಿದ್ದೇವೆ. ಈ ಧ್ವಜವನ್ನ ವೀಕ್ಷಿಸಿ ಧ್ಯಾನಾಸಕ್ತರಾಗಿ ದೇವರನ್ನು ಮಹಿಮೆ ಪಡಿಸೋಣ.
ಈ ಧ್ವಜದೊಂದಿಗೆ ನಮ್ಮ ಹೃದಯಗಳು ದೇವರ ಕಡೆಗೆ ಏರಲಿ ಎಂದು ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ದೇವಮಾತೆಯ ಪಾಲನೆಯಲ್ಲಿ ಇರುವುದು ದೇವರ ಅನುಗ್ರಹದ ಫಲವಾಗಿದೆ. ಈ ಧ್ವಜಾರೋಹಣದ ಸಂದರ್ಭದಲ್ಲಿ ದೇವರನ್ನು ಸ್ತುತಿಸುತ್ತಾ ಈ ಹಬ್ಬದ ದಿನಗಳು ನಮ್ಮ ಬದುಕಿನ ಆಧ್ಯಾತ್ಮಿಕ ಸಿದ್ಧತೆಗೆ ಪ್ರೇರಣೆಯಾಗಲಿ ಎಂದು ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಪ್ರಭು, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವಮಾತೆ ಅವರ ಕೀರ್ತಿ ಪತಾಕಿಯಾಗಿ ಈ ಧ್ವಜವು ನಮ್ಮ ಧಾರ್ಮಿಕ ಭಕ್ತಿಯ ಸಂಕೇತವಾಗಿ ರಾರಾಜಿಸುತ್ತಾ ಎಲ್ಲ ಕ್ರೈಸ್ತರಿಗೂ ದೇವಮಾತೆಯ ಪ್ರಾರ್ಥನೆ ಮತ್ತು ವಿಶ್ವಾಸದ ಬದುಕು ಆದರ್ಶವಾಗಲೆಂದು ಈ ಧ್ವಜವನ್ನು ವೀಕ್ಷಿಸುವ ಭಕ್ತಾದಿಗಳು ಈ ನವದಿನಗಳ ಭಕ್ತಿಪೂರ್ವಕ ಪೂಜಾ ವಿಧಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಬದುಕಿಗೆ ಬೇಕಾದ ತೃಪ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುವಂತೆ ನಮ್ಮ ಸುತ್ತಮುತ್ತಲಲ್ಲಿ ವಾಸಿಸುವ ಕ್ರೈಸ್ತೇತರು ನಮ್ಮ ಶ್ರದ್ಧೆ, ಭಕ್ತಿ ಜೀವನ, ನಡೆನುಡಿಗಳಿಂದ ಆಕರ್ಷಿತರಾಗಿ ದೇವಮಾತೆಯ ಮೂಲಕ ದೇವರ ಸನ್ನಿಧಿಗೆ ಬಂದು ಹೇರಳವಾದ ಆಶೀರ್ವಾದಗಳನ್ನು ಪಡೆಯುವಂತೆ ಸರ್ವಶಕ್ತ ತಂದೆಯೇ, ಹರಿಹರದ ಆರೋಗ್ಯ ಮಾತೆಯವರು ನಿಮ್ಮ ದಿವ್ಯ ಕುಮಾರರ ತ್ಯಾಗಮಯ ಜೀವನ, ಯಾತನೆ ಹಾಗೂ ಮರಣದಿಂದ ಪ್ರೇರಿತರಾಗಿ ಸಾತ್ವಿಕ ಜೀವನ ನಡೆಸಿದರು. ಅವರ ಹೆಸರಿನಲ್ಲಿ ನಾವು ಆರೋಹಣ ಮಾಡಲಿರುವ ಈ ಧ್ವಜ ನಮ್ಮ ಋನ್ಮನಗಳನ್ನು ಪ್ರಭು ಕ್ರಿಸ್ತರ ಕಡೆಗೆ ತಿರುಗಿಸುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹರಿಹರದ ಆರೋಗ್ಯ ಮಾತೆಯವರ ನಾಮದಲ್ಲಿ ಹಾರಿಸಲಿರುವ ಧ್ವಜವನ್ನು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ಆಶೀರ್ವದಿಸಲಿ. ಈಗ ದೇವಾಲಯದ ಒಳಕ್ಕೆ ಸಾಗಿ ನಾವೇನ ಪ್ರಾರ್ಥನೆಯಲ್ಲಿ ಭಾಗವಹಿಸೋಣ.